ನಮಸ್ಕಾರ. ತತ್ವಜ್ಞಾನಿಯೊಬ್ಬರು ಹೇಳ್ತಾರೆ, ಘನತೆ, ಪ್ರಾಮಾಣಿಕತೆ ಮತ್ತು ಸತತ ಪ್ರಯತ್ನ ಈ ಮೂರು ಆದರ್ಶಗಳನ್ನು ಮೈಗೂಡಿಸಿಕೊಂಡಂತಹ ವ್ಯಕ್ತಿ ಸಾಧಕನಾಗುತ್ತಾನೆ. ಅದೇ ರೀತಿ ಸಾಧನೆಯ ಹಿಂದಿರುವ ಸೂತ್ರ ಎಂದರೆ ಅದು ಕಠಿಣ ಪರಿಶ್ರಮ ಮತ್ತು ಬೆವರು ಎನ್ನುವುದು ಇನ್ನೋರ್ವ ತತ್ವಜ್ಞಾನಿಯ ಮಾತು. ಈ ಮಾತನ್ನು ನಾನಿಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧಕರೊಬ್ಬರನ್ನು ತಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಅವರ ಅಂತರಾಳದ ಮಾತುಗಳನ್ನು ನಿಮ್ಮ ಮುಂದೆ ಕೇಳಿಸ್ತಾ ಇದ್ದೇವೆ. ಅವರು ಬೇರಾರಲ್ಲ, ವಿದ್ಯಾ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶ್ಯಾಮ್ ಪ್ರಸಾದ್ ಕೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೀಕ್ಷಕರೇ, ಇವತ್ತಿನ ಒಂದು ಕಾಲಮಾನವನ್ನು ಗಮನಿಸಿದಾಗ, ದಿನಮಾನವನ್ನು ಗಮನಿಸಿದಾಗ, ದಿನದ ಆರಂಭವಾಗುವುದು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕಾಫಿ ಅಥವಾ ಚಹಾದ ಮೂಲಕ. ಈ ಕಾಫಿಯ ಒಂದು ಹಿನ್ನೆಲೆಯನ್ನು ಗಮನಿಸಿದಾಗ, ಶತಮಾನಗಳ ಹಿಂದೆ ಅರಬ್ ರಾಷ್ಟ್ರದಿಂದ ಈ ಒಂದು ಕಾಫಿಯನ್ನು ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು ಎನ್ನುವುದು ನಮ್ಮ ಹಿರಿಯರು ಹೇಳುವಂತಹ ಮಾತುಗಳು. ಆದರೆ ಇವತ್ತು ಬದುಕಿನ ಅವಿಭಾಜ್ಯ ಅಂಗವಾಗಿ ಈ ಕಾಫಿ ಅಥವಾ ಚಹಾ ನಮ್ಮ ಜನಜೀವನದಲ್ಲಿ ಬೆರೆತು ಹೋಗಿದೆ. ಈ ಒಂದು ಉದ್ಯಮವನ್ನು ಆರಂಭಿಸಿ ಇವತ್ತು ಇಡೀ ರಾಷ್ಟ್ರದ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆಸುವಲ್ಲಿ, ಕಟ್ಟುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ನಿರ್ವಹಿಸಿದವರು ನಮ್ಮ ಇಂದಿನ ವಿಶೇಷ ಅತಿಥಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಶ್ಯಾಮ್ ಪ್ರಸಾದ್ ಅವರು. ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಹೇಳಿ ಸರ್, ಒಂದು ಉದ್ಯಮ ಇವತ್ತು ಬಹಳ ಎತ್ತರಕ್ಕೆ ಬೆಳೆದು ನಿಂತಿದೆ. ಈ ಉದ್ಯಮವನ್ನು ಆರಂಭಿಸುವುದು ಯಾವಾಗ, ಹೇಗೆ ಮತ್ತು ಯಾಕೆ? ಒಂದು 25 ವರ್ಷ ಮುಂಚೆ ನಾನೊಂದು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಒಂದು ಕೆಮಿಸ್ಟ್ ಪ್ರೊಡಕ್ಷನ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸರಿ. ಆವಾಗ ಅದೊಂದು ಕೆಮಿಕಲ್ ಲೈನ್, ರಾಸಾಯನಿಕ. ಆ ಲೈನಿಂದ ನನಗೆ ಬೇಸತ್ತು ಆ ಲೈನು, ಕೆಮಿಕಲ್ಸ್ ಒಂದು ಇದಾಗಿಬಿಟ್ಟು ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಂದು 6 ತಿಂಗಳು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ಜೇಬಲ್ಲಿ ಏನು ದುಡ್ಡಿಲ್ಲ, ಏನಿಲ್ಲ, ದೇವರೊಂದು ತಲೆ ಅಂತ ಕೊಟ್ಟಿದ್ದೆ ಬ್ರೇಕ್. ಖಂಡಿತ. ಸೊ ಆ ಬೇಸಿಸ್ ಮೇಲೆ ರಿಸರ್ಚ್ ಮಾಡ್ತಾ 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 ಯಾಕೆ ಪ್ರಕೃತಿ ಕಡೆ ವೈ ಕಾಂಟ್ ವಿ ಟ್ಯೂನ್ ಅವರ್ ಮೈಂಡ್ ಟು ನೇಚರ್ ಅಂತ. ಖಂಡಿತ. ಸೊ ಅದ್ರ ಮೇಲೆ ತಿರ್ಗಾ ನಾನೊಂದು ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಕೆಮಿಸ್ಟ್ರಿ ಆದ ಕಾರಣ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಕೆಲವೊಂದು ಹರ್ಬಲ್ ಎಕ್ಸ್ಟ್ರಾಕ್ಟ್ಸು, ಹರ್ಬ್ಸ್ ಎಲ್ಲ ಕೈ ಹಾಕಿದೆ. ಆಗುತ್ತೆ ವಿತ್ ಝೀರೋ ಕ್ಯಾಪಿಟಲ್ ಅಂತ ಹೇಳ್ಬೋದು. 0 ಜೇಬಲ್ ದುಡ್ಡಿಲ್ಲ, ಶೂನ್ಯದಿಂದ ಅನನ್ಯ. ಈಗ ಅದು ಹೇಗಪ್ಪ ಅಂದರೆ, ಫೋಕಸ್ ಆನ್ ವಾಟ್ ವಿ ಥಿಂಕ್. ನಾವು ಏನನ್ನ ಯೋಚನೆ ಮಾಡ್ತೀವಿ, ಆ ಥಾಟ್ ಪ್ರಾಸೆಸ್ ಏನು ಬರುತ್ತೆ. ಇವಾಗೊಂದು ನಾನೊಂದು ಎಂಟ್ರಪ್ರಿನರ್ಗೆ ನಾನೊಂದು ಎಕ್ಸಾಂಪಲ್ ಹೇಗೆ ಅಂದರೆ, ಏನಿಲ್ದೇನೆ ಒಂದು ಬಿಸ್ನೆಸ್ ಶುರು ಮಾಡಿ, ಕೈಯಲ್ಲಿ ದುಡ್ಡು ಬೇಕಾದಷ್ಟು ದುಡ್ಡು ಇದ್ಬಿಟ್ಟು ಉದ್ಯಮ ಶುರು ಮಾಡೋದು ಬೇರೆ. ಫಸ್ಟ್ ನಾನು ಶುರು ಮಾಡಿದ್ದು ಈ ಹರ್ಬಲ್ ಎಕ್ಸ್ಟ್ರಾಕ್ಟಲ್ಲೇ. ನಾನು ಆವಾಗಿನ ಕಾಲದಲ್ಲಿ ಇಮೇಲು ಇವೆಲ್ಲ ಇಲ್ಲ, ಯಾವುದು ಸಾಮಾಜಿಕ ಜಾಲ ಏನಿಲ್ಲ, ಫ್ಯಾಕ್ಸು, ಫೋನು, ಕೆಲವೆಲ್ಲ ನಂಬರ್ಸ್ ಎಲ್ಲ ತಗೊಂಡು ನಾನು ಮೋಸ್ಟ್ಲಿ ಆವಾಗೆಲ್ಲ ಎಕ್ಸ್ಪೋರ್ಟ್ಗೇನೆ ಟ್ರೈ ಮಾಡ್ತಾ ಇದ್ದೆ. ನೆಕ್ಸ್ಟ್ ಕೆಲವೆಲ್ಲ ಕಂಪನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮುಖಾಂತರ ಆವಾಗ STD ಮಾಡಬೇಕು. IST ಅಂತ ಇದೆ, ISD. ಒಂದ್ಸಲ ಡಯಲ್ ಮಾಡಿದ್ರೆ 1 ನಿಮಿಷ ಮಾಡಿದ್ರೆ ಒಂದು 300 ರೂಪಾಯಿ ಆಗ್ತಾ ಇದೆ. ಖಂಡಿತ. ಆವಾಗಿನ ಕಾಲದಲ್ಲಿ. ಸೊ ಅಷ್ಟು ಕಾಸ್ಟ್ಲಿ ಇದ್ರೂ ನಾನು ಕೈ ಹಾಕಿ ಮನೆಯಲ್ಲೇ ಶುರು ಮಾಡಿದ ಉದ್ಯಮ, 1 ಮ್ಯಾನ್ ಕಂಪನಿ ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ ನನಗೆ ಒಂದು ಫೋಕಸ್ ಇತ್ತು, ಇದು ಕೈ ಹಾಕಿದರೆ ಇದು ಏನೋ ಸಾಧಿಸಿದೀನಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಅದು ಅಪಾರವಾಗಿತ್ತು. ಸೆಲ್ಫ್ ಕಾನ್ಫಿಡೆನ್ಸ್. ಆ ಸೆಲ್ಫ್ ಕಾನ್ಫಿಡೆನ್ಸಿಂದಾನೇ ಈ ಥರ ಬಿಸ್ನೆಸ್ ಇಷ್ಟು ಗ್ರೋ ಆಗೋಕ್ಕೆ ಕಾರಣ. ಏನಂದರೆ, ಒಂದು ಗುರಿ ಇಟ್ಕೊಳ್ತೀವಿ, ಒಂದು ಅಬ್ಜೆಕ್ಟಿವ್ ಅಂತ ಇಟ್ಕೊಳ್ತೀವಿ. ಆ ಅಬ್ಜೆಕ್ಟಿವ್ ಇಟ್ಕೊಂಡು ಅದರನ್ನೇ ಫೋಕಸ್ ಮಾಡಿಕೊಂಡು, ಅದಕ್ಕೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಟಿಟ್ಯೂಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಸಲ್ಟ್ ಆ್ಯಂಡ್ ಸಕ್ಸಸ್ ಅಚೀವ್ಮೆಂಟ್ ಅಂತ. ಖಂಡಿತ ಖಂಡಿತ. ಆಟಿಟ್ಯೂಡಲ್ಲಿ ಇವಾಗ ನಮ್ಮ ಆಟಿಟ್ಯೂಡ್ ಕರೆಕ್ಟ್ ಆಗಿದ್ದರೆ, ನಮ್ಮ ಫೋಕಸ್ಡ್ ಆಟಿಟ್ಯೂಡ್, ಆವಾಗ ಗುರಿ ಮುಟ್ಬೋದು. ಗುರಿ ಇಸ್ ಬೈ ಪ್ರಾಡಕ್ಟ್. ಅಚೀವ್ಮೆಂಟ್ ಆ್ಯಂಡ್ ರಿಸಲ್ಟ್ಸ್ ಆರ್ ಬೈ ಪ್ರಾಡಕ್ಟ್ ಆಫ್ ಅವರ್ ಆಟಿಟ್ಯೂಡ್.
ಆಟಿಟ್ಯೂಡ್ ಲೀಡ್ಸ್ ಟು ಆಲ್ಟಿಟ್ಯೂಡ್. ಸೊ ಹಾಗೆ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಹೇಗೋ ಮೊದಲು ಹಿಡಿದೆ, ಒಂದು ಸ್ಮಾಲ್ ಜರ್ಮನಿಗೆ. ಆವಾಗ ನನ್ನ ಹತ್ರ ಎಕ್ಸ್ಟ್ರಾಕ್ಷನ್ ಯೂನಿಟ್ ಆಗಲಿ ಏನೂ ಇರಲಿಲ್ಲ, ಗಿಡಮೂಲಿಕೆ ಅದಕ್ಕೆಲ್ಲ ಬಂಡವಾಳ ಬೀಳುತ್ತೆ ಆಗಿನ ಕಾಲದಲ್ಲಿ. ಆವಾಗ ಏನು ಮಾಡಿದೆ, ಒಂದು ಕಡೆಯಿಂದ ತಗೊಂಡೆ, ಸ್ವಲ್ಪ ಕ್ವಾಲಿಟಿ, ಯಾವಾಗ ಕ್ವಾಲಿಟಿ ಚೆಕಿಂಗ್ ಅಷ್ಟು ಮಾಡೋಕ್ಕಾಗಲಿಲ್ಲ, ನನ್ನ ಹತ್ರ ಸಾಧನೆ ಇರಲಿಲ್ಲ. ನಾವು ಸಪ್ಲೈಯರ್ ಹತ್ರ ಕೇಳಿದೆ, ಏನಪ್ಪ ನಿಮ್ಮ ಕ್ವಾಲಿಟಿ ತುಂಬ ಚೆನ್ನಾಗಿದೆಯಾ ಇಲ್ವಾ, ಹೇಗೆ ನಿಜವಾಗಿ ಟೆಸ್ಟ್ ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ಆ ಪ್ರಾಡಕ್ಟ್ ತಗೊಂಡ್ಬಿಟ್ಟು ನಾನು ಜರ್ಮನಿಗೆ ಎಕ್ಸ್ಪೋರ್ಟ್ ಮಾಡಿದೆ. ಫಸ್ಟ್ ನನ್ನ ಎಕ್ಸ್ಪೋರ್ಟ್ ಬಂದ್ಬಿಟ್ಟು ಜರ್ಮನಿಗೆ. ಅದು ಅವನಿಗೆ ಜರ್ಮನ್ ಕಸ್ಟಮರ್ ಹತ್ರ ಹೇಳುವಾಗ ಅವನು ಹೇಳ್ದ, ನನಗೆ ಮೆಟೀರಿಯಲ್ ಏನೋ ಅರ್ಜೆಂಟ್ ಬೇಕಿತ್ತು, ನೀನು ಕ್ವಾಲಿಟಿ ಸ್ವಲ್ಪ ಗ್ಯಾರಂಟಿ ಮಾಡು, ಒಳ್ಳೆ ಕ್ವಾಲಿಟಿ ಕೊಡು, ನಾನು ದುಡ್ಡು ಇವಾಗಲೇ ಕಳಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟ. ಆವಾಗಿನ ಕಾಲದಲ್ಲಿ 1998 ಅವಾಗ ಅದೊಂದು $20,000 ಇರ್ಬೋದು, $20,000. ಆವಾಗ ನಾನು ಅಂದ್ಕೊಂಡೆ, ಓ ಇದರಲ್ಲಿ ಈ ಬಿಸ್ನೆಸ್ಸಲ್ಲಿ ಇದೆ, ಸ್ಟಫ್ ಇದೆ ಅಂತ ಹೇಳಿ. ಸೊ ಒಳ್ಳೆ ಕ್ವಾಲಿಟಿ ಮೇಲೆ ನನ್ನ ಫೋಕಸ್ ಅಷ್ಟೇ. ಹಣ ಆಟೋಮೆಟಿಕಲಿ ಮನಿ ವಿಲ್ ಕಮ್ ಆಟೋಮೆಟಿಕಲಿ. ಕ್ವಾಲಿಟಿ ಫೋಕಸ್ ಇದ್ದರೆ ಮನಿ ಆಟೋಮೆಟಿಕ್. ಕನ್ಸಿಸ್ಟೆನ್ಸಿ, ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡೆಲಿವರಿ. ಹೇಗೆ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ಹಾರ್ಡ್ ವರ್ಕಲ್ಲಿ ನಾವು ಹೇಗೆ ಹಾರ್ಡ್ ವರ್ಕ್ ಮಾಡಿದ್ರು ಸುಮಾರು ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಅಪ್ಲಿಕೇಶನ್ ಅಂತ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಫೋಕಸ್ ಆ್ಯಟಿಟ್ಯೂಡ್ ಅಂತ. ಇವಾಗ ನಾನೊಂದು 10 ಕಸ್ಟಮರ್ ಅಲ್ಲ 100 ಕಸ್ಟಮರ್ ನಾನು ಫಸ್ಟ್ ಏನಂದರೆ, ಎಂಕ್ವೈರಿ ಇಸ್ ನೆವರ್ ಎನ್ ಆರ್ಡರ್ ಅಂತ. ಎಂಕ್ವೈರಿ ಇಸ್ ಜಸ್ಟ್ ಎಂಕ್ವೈರಿನ ಕನ್ವರ್ಟ್ ಮಾಡಿ ಅದನ್ನು ಒಂದು ಆರ್ಡರ್ ಆಗಿ ಪರಿವರ್ತನೆಗೊಂಡ್ರೆ ಅದು 1 ಸ್ಟೆಪ್ ಫಾರ್ ಬಿಸ್ನೆಸ್ ಅಂತ. ಇಟ್ ಈಸ್ ನಾಟ್ ಬಿಸ್ನೆಸ್. ಸೊ ಆ ಎಂಕ್ವೈರಿಯಿಂದ ಆರ್ಡರ್ ಮಾಡಿ ಕಸ್ಟಮರ್ ಆರ್ಡರ್ ಕೊಟ್ಟು ಅದನ್ನ ಪ್ರೊಡಕ್ಷನ್ ಮಾಡಿ ಕಸ್ಟಮರ್ಗೆ ತಲುಪಿಸುವಾಗ ಅದು ಸಕ್ಸಸ್ ಟು ಅಂತೀನಿ. ಇಟ್ ಈಸ್ ನಾಟ್ ಬಿಸ್ನೆಸ್. ಸೆಕೆಂಡ್ ಸ್ಟೆಪ್. ಇಟ್ ಈಸ್ ನಾಟ್ ಎ ಬಿಸ್ನೆಸ್, ಇಟ್ ಈಸ್ ಎ ಪ್ರಾಸೆಸ್ ಆಫ್ ಬಿಸ್ನೆಸ್. ಇಟ್ ಈಸ್ ನಾಟ್ ಎ ಬಿಸ್ನೆಸ್. ನಾನೇನು ಆರ್ಡರ್ ತಂದುಬಿಟ್ಟೆಪ್ಪ, ನಾನು ಡೆಲಿವರಿ ಮಾಡಿಬಿಟ್ಟಿದ್ದೀನಿ, ಅದು ಬಿಸ್ನೆಸ್ ಬಂದ್ಬಿಟ್ಟಿದೆ, ಅದು ಬಿಸ್ನೆಸ್ ಅಲ್ಲ. ಆಮೇಲೆ ಅದು ಕಸ್ಟಮರ್ಗೆ ತಲುಪಿ ಆಕ್ಸೆಪ್ಟ್ ಆಗಿಬಿಟ್ಟು ಅವ್ರು ನಮಗೆ ದುಡ್ಡು ಕೊಟ್ಟ ಮೇಲೆ ಅದು 3rd ಸ್ಟೆಪ್ ಆಫ್ ಸಕ್ಸಸ್. ಅದು ಇಟ್ ಈಸ್ ನಾಟ್ ಸಕ್ಸಸ್. ಆಮೇಲೆ ಅವನು ಯಾವಾಗ ಅದು ರಿಪೀಟ್ ಆರ್ಡರ್ ಅಂತ ಕೊಡ್ತಾನ, ರಿಪೀಟ್ ಆರ್ಡರ್ ಫಾರ್ ಲಾಂಗ್ ಟೈಮ್, ನಾಟ್ ಒನ್ ರಿಪೀಟ್ ಆರ್ಡರ್, 1 ಸಲ 2 ಸಲ 3 ಸಲ ನಿರಂತರವಾಗಿ ಬರ್ತಾನೆ, ಅದು ಬಿಸ್ನೆಸ್ ಅಂತ. ಸೊ ಆ ಥರ ನಾನು ಯಾವಾಗಲೂ ಹೇಳೋದಲ್ಲಿ ಎನಿ ಸೇಲ್ಸ್ ಮ್ಯಾನ್ ಆಗಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಯು ಆರ್ ನಾಟ್ ಸೆಲ್ಲಿಂಗ್ ಯುವರ್ ಪ್ರಾಡಕ್ಟ್, ಯು ಸೆಲ್ ಯುವರ್ ಪ್ಯಾಷನ್ ಅಂತ. ನಿಮ್ಮ ಪ್ಯಾಷನ್ನ ಮಾರಿ ಯಾವ ಥರ ಮಾಡಿದ್ದೀವಿ, ಯಾವ ಥರ ಪ್ರಾಡಕ್ಟ್ಗೋಸ್ಕರ ಹೇಗೆ ರಿಸರ್ಚ್ ಮಾಡಿದ್ವಿ, ಹೇಗೆ ಡೆವಲಪ್ ಮಾಡಿದ್ವಿ, ಅದರಲ್ಲಿ ವಾಟ್ ಆರ್ ದ ಎಫರ್ಟ್ಸ್ ಆರ್ ಗೋಯಿಂಗ್. ಇಟ್ ಈಸ್ ನಾಟ್ ಎ ಸ್ಟೋರಿ, ಇಟ್ ಈಸ್ ಎ ಟ್ರೂತ್. ಮಾರ್ಕೆಟಿಂಗಲ್ಲಿ ಏನಂದರೆ, ಯು ಕ್ರಿಯೇಟ್ ಎ ಸ್ಟೋರಿ, ಯು ಸೆಲ್ ದ ಪ್ರಾಡಕ್ಟ್ ಅಂತಾರೆ, ಬಟ್ ಇಟ್ ಇಸ್ ನಾಟ್ ಟ್ರೂ. ಅದರಲ್ಲಿ ತುಂಬ ಎಸ್ಪೆಷಲಿ ನಮ್ಮ ಕ್ಯಾಟಗರಿಯಲ್ಲಿ ನಮ್ಮ ಈ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಆಗಲಿ, ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್, ನ್ಯಾಚುರಲ್ ಪ್ರಾಡಕ್ಟ್ಸ್ ಎಲ್ಲ ಫುಡ್ ಆ್ಯಂಡ್ ಬೆವರೇಜ್ ಅಪ್ಲಿಕೇಶನ್ ತುಂಬ ಹೋಗ್ತಾ ಇದೆ. ಈವನ್ ಕಂಪನೀಸ್ ಲೈಕ್ ಪೆಪ್ಸಿ, ದೇ ವಾಂಟ್ ಟು ಯೂಸ್ ಮೋರ್ ಆಫ್ ನ್ಯಾಚುರಲ್ ಪ್ರಾಡಕ್ಟ್ಸ್. ಇವಾಗಿನ ಕಾಲದಲ್ಲಿ ದೇ ಆರ್ ಚೇಂಜಿಂಗ್ ಟುವರ್ಡ್ಸ್ ನ್ಯಾಚುರಲ್ ಪ್ರಾಡಕ್ಟ್ಸ್. ಸೊ ಆವಾಗ ಏನಾಗುತ್ತೆ ಅಂದರೆ, ಅದಕ್ಕೆ ತಕ್ಕ ನಾವು ಮ್ಯಾಚಿಂಗ್ ಇರಬೇಕು. ನಾವು ವಿ ವರ್ಕ್ ವಿತ್ ಮೆನಿ ಮಲ್ಟಿನ್ಯಾಷನಲ್ ಬಿಗ್ ಕಂಪನೀಸ್, ಕನ್ಸಿಸ್ಟೆಂಟ್ ಡೆಲಿವರಿ, ಆಮೇಲೆ ಅವರ ಗುಣಮಟ್ಟಕ್ಕೆ ತಕ್ಕ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾನು ಸುಮಾರು 8-10 ವರ್ಷ ಮುಂಚೆ ಫೋಕಸ್ ಮಾಡಿದೆ, ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಪ್ರೊಡಕ್ಷನ್ ಈಸ್ ಜಸ್ಟ್ ಪ್ರೊಡಕ್ಷನ್, ಬಟ್ R&D ಮೇಲೆ ಫೋಕಸ್ ಮಾಡಬೇಕು. ಬಿಕಾಸ್ ಐ ಆಮ್ ಎ R&D ಟೈಪ್ ಆಫ್ ಪರ್ಸನ್. ಯಾವಾಗಲೂ ಇನ್ನೋವೇಷನ್ ಮೇಲೇ ನನ್ನ ಫೋಕಸ್ ಇರುತ್ತೆ. ವಾಟ್ ಕ್ಯಾನ್ ಐ ಡೆವಲಪ್ ಎ ನ್ಯೂ ಥಿಂಗ್, ಯಾವ ಥರ ನ್ಯೂ ಆಗಿ ಮಾಡ್ಬೋದು, ಯಾರೇ ಮಾಡದೇ ಇರುವಂಥದ್ದು ಹೇಗೆ ಮಾಡ್ಬೋದು. ಸೊ ಆ ಥರ ಒಂದು ಡೆಡಿಕೇಟೆಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಸೆಸ್. ಅಂದರೆ ಒಂದು 50 ಸೈಂಟಿಸ್ಟ್ ಆ್ಯಂಡ್ 20-25 PhDs ಆರ್ ವರ್ಕಿಂಗ್ ಅಂತ R&D ಸೆಟಪ್ಪಲ್ಲಿ. ಸೊ ಕಂಟಿನ್ಯೂಸ್ ಇಟ್ ಈಸ್ ರಿಸರ್ಚ್ ಡೆವಲಪ್ಮೆಂಟ್. ನಾನು ಮೋರ್ R&Dಗಿನ್ನ ಫಸ್ಟ್ ಡೆವಲಪ್ ಮಾಡಿ ಪ್ರಾಡಕ್ಟ್, ಆಮೇಲೆ ರಿಸರ್ಚ್ ಮಾಡಿ ಅಂತ ಹೇಳ್ತೀನಿ.
R&D ಅಲ್ಲ, D&R. ಸೊ ಡೆವಲಪ್ಮೆಂಟ್ ಫಸ್ಟ್, ಆಮೇಲೆ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದ್ರೆ ಅದು ಟೈಮ್ ತುಂಬಾ ತಗೊಳುತ್ತೆ. ಇಟ್ ಈಸ್ ಫಾರ್ ಅಕಾಡೆಮಿಕ್ಸ್. ನಮ್ಮ ಇಂಡಸ್ಟ್ರಿಯಲ್ ಅಲ್ಲಿ NPD, ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸೆಕ್ಷನ್. ಅಲ್ಲಿ ಏನಂದ್ರೆ ಫಸ್ಟ್ ಪ್ರಾಡಕ್ಟ್ನ ಒಂದು ಆ ಪ್ರಾಡಕ್ಟ್ ಏನು, ಅದ್ರಲ್ಲಿ ಏನಿದೆ, ಆಕ್ಟಿವ್ ಮಾಲಿಕ್ಯೂಲ್ ಏನಿದೆ, ಏನ್ ಟಾರ್ಗೆಟ್ಗೆ ಅಪ್ಲೈ ಮಾಡ್ಬೋದು ನಮ್ಮ ಬಾಡಿಯಲ್ಲಿ, ಕ್ವಾಲಿಟಿ ಆಫ್ ಲೈಫ್ ಹೇಗೆ ಇಂಪ್ರೂವ್ ಮಾಡ್ಬೋದು, ಇದರ ನ್ಯೂರಾಲಜಿ ಆಗಲಿ, ಕಾರ್ಡಿಯೋವಸ್ಕ್ಯುಲರ್ ಆಗಲಿ, ಗಟ್ ಹೆಲ್ತ್ ಆಗಲಿ, ಎಲ್ಲದರಲ್ಲೂ ಬಾಡಿ ಇದಿದೆ. ಸೊ ಅದಕ್ಕೆ ಯಾವ ಮಾಲಿಕ್ಯೂಲ್ ಟಾರ್ಗೆಟ್ ಮಾಲಿಕ್ಯೂಲ್ ನಮ್ಮ ಮಾಲಿಕ್ಯೂಲ್ ಅಲ್ಲಿ ಅದನ್ನ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋಕ್ಕೆ, ನಾಟ್ ಏನೋ ಒಂದು ಪ್ರಾಡಕ್ಟ್ ಸಿಕ್ತು ಅದನ್ನ ಇದು ಮಾಡೋದು, ಅದ್ರ ಮೇಲೆ ಮಾಲಿಕ್ಯುಲರ್ ಡಾಕಿಂಗ್ ಸ್ಟಡೀಸ್ ಅಂತ ಇದೆ, ಡ್ರೈ ಲ್ಯಾಬ್. ಆ ಎನ್ಸೈಮ್ ರಿಸೆಪ್ಟರ್, ಎನ್ಸೈಮ್ ಜೊತೆ ಬೈಂಡಿಂಗ್ ಎನರ್ಜಿ ಏನು, ಇನ್ ಸಿಲಿಕೋ ಮಾಲಿಕ್ಯುಲರ್ ಡಾಕಿಂಗ್ ಸ್ಟಡಿ ಅಂತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಈಸ್ ಇಟ್ ಗಿವಿಂಗ್ ದ ರೈಟ್ ಡೈರೆಕ್ಷನ್ ಆರ್ ನಾಟ್. ಆಮೇಲೆ ಸೆಲ್ ಲೈನ್ ಸ್ಟಡಿ ಹೋಗ್ತೀವಿ, ವಿವಿಧ ಈ ಕ್ಯಾನ್ಸರ್ ಸೆಲ್ಸ್ ಆಗಲಿ, ಬೇರೆ ಬೇರೆ ಡಿಸೀಸ್ ಸೆಲ್ಸ್ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಆವಾಗ ಎಫಿಷಿಯನ್ಸಿ ಇದೆಯಲ್ಲ ನೋಡ್ತೀವಿ. ಅದಾದ್ಮೇಲೆ ಅನಿಮಲ್ ಮಾಡಲ್ ಹೋಗ್ತೀವಿ. ಅನಿಮಲ್ ಮಾಡೆಲ್ ಅಲ್ಲಿ ಹೇಗೆ ಬರ್ತಾ ಇದೆ ರಿಸಲ್ಟ್ ನೋಡ್ಬಿಟ್ಟು ಆಮೇಲೆ ಹ್ಯೂಮನ್ ಕ್ಲಿನಿಕಲ್ ಮಾಡ್ತೀವಿ. ನಾವು ವಿ ಆರ್ ಕಂಡಕ್ಟಿಂಗ್ ಎವ್ರಿ ಇಯರ್ ಅಬೌಟ್ 10 to 15 ಹ್ಯೂಮನ್ ಕ್ಲಿನಿಕಲ್ ಸ್ಟಡೀಸ್ ಔಟ್ಸೈಡ್ CRO, ಕ್ಲಿನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಟೈಅಪ್ ಇದೆ. ಸೊ ದಟ್ ಈಸ್ ವೇರ್ ನಾವು ಸೈನ್ಸ್ ಈಸ್ ಟ್ರೂತ್ ಅಂತಾರೆ. ಸುಮ್ಮನೆ ಮಾರ್ಕೆಟಿಂಗ್ಗೋಸ್ಕರ ಏನೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಅದಾಗುತ್ತಂತೆ ಇದಾಗುತ್ತಂತೆ, ಇದು ಮಾಡಿದ್ರೆ ಅದಾಗುತ್ತಂತೆ. ವಾಟ್ ಈಸ್ ಆಕ್ಚುಲ್ ಈಸ್ ಹ್ಯಾಪನಿಂಗ್? ಆರ್ ವಿ ಅಚೀವಿಂಗ್ ದ ರೈಟ್ ಟಾರ್ಗೆಟ್ ಆರ್ ನಾಟ್ ವಾಟ್ ವಿ ಡಿಸೈಡ್? ಅಲ್ದಿದ್ರೆ ನಾನು ನಮ್ಮ ಸೈಂಟಿಸ್ಟ್ ಕೇಳ್ಬಿಡ್ತೀನಿ ಕ್ಲಿಯರ್ ಕಟ್ಟಾಗಿ, ಡೋಂಟ್ ಟಚ್ ದಿಸ್ ಪ್ರಾಡಕ್ಟ್, ಇದು ಮಾಡಬೇಡಿ, ಎಫಿಷಿಯನ್ಸಿ ಇಲ್ಲ ಅಂದರೆ ಟಚ್ ಮಾಡಬೇಡಿ ಅಂತ ಹೇಳ್ತೀನಿ. ಅದು ಅಂದರೆ ಗುಣಮಟ್ಟದಲ್ಲಿ ರಾಜಿ ಇಲ್ಲ. ಹೌದು, ವೆರಿ ಟಾರ್ಗೆಟೆಡ್. ಈಗ ಒಂದು 6 months ಪ್ರಾಜೆಕ್ಟ್ ಅಂದರೆ 6 months ಅಲ್ಲಿ ಪ್ರಾಡಕ್ಟ್ ಔಟ್ಕಮ್ ಬಂದ್ಬಿಡ್ಬೇಕು. NPD ಇಯರ್ಸ್ ಟುಗೆದರ್ ರಿಸರ್ಚ್ ಮಾಡಬಾರ್ದು. ಸರ್, ಈಗ ಸಾಮಾನ್ಯವಾಗಿ ಹೇಳೋದಿದೆ, ಸಾಮಾನ್ಯ ಎಲ್ಲರೂ ಈಜ್ತ ಅಂದರೆ ಪ್ರವಾಹದ ವಿರುದ್ಧ ಈಜುವವರು ಮಾತ್ರ ದೊಡ್ಡ ಸಾಧಕರಾಗ್ತಾರೆ. ನೀವು ಒಂದು ರೀತಿಯಲ್ಲಿ ಅದೇ ರೀತಿ ಯಾವುದೇ ಬಂಡವಾಳ ಇಲ್ಲದೆ ಎಷ್ಟೊಂದು ದೊಡ್ಡ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದೀರಿ. ಇವತ್ತು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದೆ. ಇದರ ಹಿನ್ನೆಲೆ ಏನು, ಮೂಲ ಗುಟ್ಟು ಆಗಲೇ ಹೇಳಿದ್ರಿ. ನಾನೇನೋ ಗಾಡ್ ಗಿವನ್ ಗಿಫ್ಟ್ ಅಂತ ಹೇಳ್ಬೋದು. ನನಗೆ ಒಂದು ಯೋಚನೆ ಮಾಡಿದ್ರೆ ಆ ಯೋಚನೆ ಇವಾಗ ನಮಗೆ ಇವಾಗ ಆಲ್ ಓವರ್ ಇಂಡಿಯಾನೇ 7-8 ಫ್ಯಾಕ್ಟ್ರಿಗಳಿದೆ ಮ್ಯಾನುಫ್ಯಾಕ್ಚರಿಂಗ್. ಸರಿ, ಸಣ್ಣ ಪುಟ್ಟ ಅಲ್ಲ, ಒಂದೊಂದಲ್ಲಿ 200-300-500 ಜನ ಕೆಲಸ ಮಾಡೋದು. ಖಂಡಿತ, ಹೌದು. ಸೊ ಖಮ್ಮಮ್ಮಲ್ಲಿ ಚಿಲ್ಲಿ ಓಲಿಯೋರಿಜಿನ್, ಸ್ಪೈಸ್ ಓಲಿಯೋರಿಜಿನ್ ಪ್ಲಾಂಟ್ ಇದೆ. 100 tons ಚಿಲ್ಲಿ ಪ್ರಾಸೆಸಿಂಗ್ ಪರ್ ಡೇ. 100 ton ಚಿಲ್ಲಿ ಒಳಗಡೆ ಹೋಗುತ್ತೆ ಎಕ್ಸ್ಟ್ರಾಕ್ಷನ್ಗೆ, ನಾಟ್ ಮಿಲ್ಲಿಂಗ್, ಪೌಡ್ರಿಂಗ್ ಅಲ್ಲ. ಅದನ್ನು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನು ಓಲಿಯೋರಿಜಿನ್ ಮಾಡೋಂಥ ಅಷ್ಟು ಕೆಪಾಸಿಟಿ ಇರೋ ಪ್ಲಾಂಟ್ ಇದೆ. ಸೊ ನಾನು ಏನೋ ಒಂದು ಯೋಚನೆ ಇವಾಗ ಒಂದು ಪ್ರಾಜೆಕ್ಟಲ್ಲಿ ಇವಾಗ ಓಲಿಯೋರಿಜಿನ್ಗೆ ಕೈ ಹಾಕಬೇಕು ಅಥವಾ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು, ಪ್ರೊಬಯೋಟಿಕ್ ಮಾಡಬೇಕು, ಒಂದು ಸಂಕಲ್ಪ ಅಂತ ಬರುತ್ತೆ. ಎಂಟರ್ಪ್ರಿನರ್ಗೆ ಅದೊಂದು ಬೇಕು, ಡಿಸಿಷನ್. ಆಮೇಲೆ ಫಿಯರ್ ಆಫ್ ಫೇಲ್ಯೂರ್ ಇರ್ಬಾರ್ದು ನಮ್ಮ ಮೇಲೆ. ಕಾನ್ಫಿಡೆನ್ಸ್. ನಾನು ಇಲ್ಲಿ ಕೈ ಹಾಕಿದ್ರೆ ದುಡ್ಡು ಕಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಫಿಯರ್ ನನಗೆ ಯಾವಾಗಲೂ ಬಂದಿಲ್ಲ. ಯಾಕೆಂದರೆ ಐ ಆಮ್ ವೆರಿ ವೆರಿ ಫೋಕಸ್ಡ್. ಇವಾಗ ಒಂದು ಯೋಚನೆ ಬಂತು ಅನ್ಕೊಳ್ಳಿ, ನಾನು ಇಂಥ ಜಾಗದಲ್ಲಿ ಚಿಕ್ಕಮಗಳೂರಲ್ಲಿ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಹಾಕ್ತೀನಿ, ಈ ಥರ ಮಾಡ್ತೀನಿ ಅಷ್ಟೇ. ಒಂದು ಡಿಸಿಷನ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ಹೌ ಟು ಪ್ರಾಸೆಸ್ ಫರ್ದರ್ ಸೆಕೆಂಡ್ ಡಿಸಿಷನ್. ಆವಾಗ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್, ನಮ್ಮದು ಪ್ರೊಫೆಷನ್ ಆರ್ಗನೈಸ್ಡ್ ಟೀಮ್ ಇದೆ, ಅವರಿಗೆ ಅದು ಕನ್ವೆ ಆಗುತ್ತೆ. ನೋಡ್ರಪ್ಪ, ನನಗೆ ಈ ಥರ ಆಗಬೇಕು, ಈ ಥರ ಯಾವ ಥರ ಮಾಡೋದು. ಟೆಕ್ನಿಕಲಿ ಅಂತೆ, ನಾನು ಟೆಕ್ನಿಕಲಿ ಎಲ್ಲ ಅಂದರೆ ಎಲ್ಲ ನೋಡಿ, ಶಾಪ್ ಫ್ಲೋರಿಂದ ಬಂದವರಲ್ಲ, ಕೆಳಗಡೆಯಿಂದ ಬಂದವರಿಗೆ ಗೊತ್ತಿರುತ್ತೆ ರೋಡ್ ಮ್ಯಾಪ್ ಹೆಂಗಿರುತ್ತೆ, ಯಾವ ಥರ ಬ್ಲೂ ಪ್ರಿಂಟ್ ಇದೆ, ಯಾವ ಥರ ಇದಾಗುತ್ತೆ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು. ನಾನು ಎಂಟರ್ಪ್ರಿನರ್ಸ್ ಯಾರ್ಯಾರು ಇವಾಗ ಬಡ್ಡಿಂಗ್ ಎಂಟರ್ಪ್ರಿನರ್ಸ್ ಸುಮಾರು ಜನ ಇರ್ತಾರೆ ಈ ಏರಿಯಾದಲ್ಲಿ, ಮತ್ತು ಮಂಗಳೂರವರೆಲ್ಲ ತುಂಬ ಬುದ್ಧಿವಂತರ. ಸೊ ಅವ್ರಿಗೇನಾದರೂ ಒಂದು ಸಾಧನೆ ಅಂತ ಮಾಡೋ ಒಂದು ಇದಿದ್ರೆ ಏನಾಗುತ್ತೆ ಅಂದರೆ, ಅವರು ಒಂದು ಫಿಯರ್ ಆಫ್ ಫೇಲ್ಯೂರ್ ಅಂತ ಇರ್ಬಾರ್ದು. ನಾನೊಂದು ಕೈ ಹಾಕ್ತೀನಿ, ಸಕ್ಸಸ್ ಆಗ್ತೀನಿ ಅಂತಾನೆ ಹೋಗ್ಬೇಕು, ಸೋಲುವ ಹೆದರಿಕೆ ಇರಬಾರ್ದು. ಆಮೇಲೆ ಇಟ್ ಆಟೋಮೆಟಿಕ್ ಹಾರ್ಡ್ ವರ್ಕ್ ಇರಬೇಕು, ಫೋಕಸ್ ಇರಬೇಕು. ಆ ಆಟಿಟ್ಯೂಡ್ ಅಂತ ಇದೆ, ಅದನ್ನ ಮಾಡ್ಬೇಕು. ಗೋ ಫಾರ್ ಇಟ್ ಅಂತ, ಗೋ ಫಾರ್ ಇಟ್ ಅಂತ ಮಾಡೋದ
ಹಾರ್ಡ್ಲಿ ತುಂಬ ಬ್ಯಾಡ್ ಲಕ್ ಆಗಿ ಕೆಲವು ಜನ ಸೋಲ್ತಾರೆ ಅಷ್ಟೇ. ತಾವೊಂದು ಮಾತನ್ನು ಹೇಳಿದ್ರೆ ಭಾಳ ಖುಷಿ ಆಯಿತು, ವೈಜ್ಞಾನಿಕವಾದಂತಹ ಸಂಶೋಧನೆಗಳ ಬಳಿಕ ಈ ಕಾಫಿಯನ್ನು ಕೊಡ್ತೀರಿ ಅಂತ. ಯಾಕಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಕಾಫಿ ಕುಡಿಯೋದು ಇರಲಿ, ಚಹಾ ಕುಡಿಯೋದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಹಾನಿ ಆಗ್ತದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಅದೊಂದು ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು. ನಾನು ಕಾಫಿ ಬಗ್ಗೆ ನಾವೊಂದು ನಮ್ಮ 2003-04 ಅಂದರೆ ಆಲ್ಮೋಸ್ಟ್ 20 ಇಯರ್ಸಿಂದ ನಾವು ಕಾಫಿ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀವಿ. ಕಾಫಿಯಲ್ಲಿ ಏನೇನು ಒಳ್ಳೆ ಗುಣಗಳಿದೆ ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಕ್ಲೋರೋಜೆನಿಕ್ ಆ್ಯಸಿಡ್ಸ್ ಅಂತ ಪಾಲಿಫಿನಾಲ್ಸ್ ಇದೆ, ಆಮೇಲೆ ಥರದಂಥ ಒಂದು ಆ್ಯಕ್ಟಿವ್ಸ್ ಇದೆ. ಅದು ಬಾಡಿಗೆ ಒಳ್ಳೆ ಬೆನಿಫಿಷಿಯಲ್ ಹೆಲ್ತ್ ಬೆನಿಫಿಟ್ ಇದೆ. ಮತ್ತು ಎನಿಥಿಂಗ್ ಇನ್ ಮಾಡರೇಟ್ ಈಸ್ ಗುಡ್ ಅಂತ ಅದೊಂದು ಇದಿದೆ. ಕಾಫಿ ಒಳ್ಳೇದಲ್ಲ ಅಂತ ಕೆಲವರಿಗೆ ಆಸಿಡಿಟಿ ಆಗುತ್ತೆ, ಅವೆಲ್ಲ ಇದೆ. ಬಟ್ ಟೂ ಮಚ್ ಸ್ಟ್ರಾಂಗ್ ಕಾಫಿ ಕನ್ಸಂಪ್ಷನ್. ಬಟ್ ನಾವು ಕಾಫಿ ಮೇಲೆ ತುಂಬ ರಿಸರ್ಚ್ ಮಾಡಿದ್ವಿ. ಇಟ್ ಹ್ಯಾಸ್ ಗಾಟ್ ಲಿವರ್ ಪ್ರೊಟೆಕ್ಷನ್ ಆಕ್ಟಿವಿಟಿ, ಲಿವರ್ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಬ್ರೈನ್ಗೆ ಒಳ್ಳೇದು, ಕ್ಲೋರೋಜೆನಿಕ್ ಆಸಿಡ್ಸ್. ಆಮೇಲೆ ಬ್ರೈನ್ ಡಿರೈವ್ಡ್ ನ್ಯೂರೋಫ್ಯಾಕ್ಟರ್ ಅಂತಾರ, ಅದನ್ನ ಕ್ಲೋರೋಜೆನಿಕ್ ಆಸಿಡ್ ಇನ್ಕ್ರೀಸ್ ಮಾಡುತ್ತೆ. ಸೊ ನ್ಯೂರಾಲಜಿಯಲ್ಲಿ ಒಳ್ಳೇದು, ಬ್ರೈನ್ಗೆ ಒಳ್ಳೇದು. ಆಮೇಲೆ ಥರ ಕೆಲವು ಇನ್ನೂ ರಿಸರ್ಚ್ ತುಂಬ ಮಾಡೋಕ್ಕಿದೆ. ಅಲ್ಲ, ಅತಿಯಾದರೆ ಅಮೃತವು ವಿಷ ಅಂತಾರೆ, ಅತ್ಯಂಬು ಪಾನವನ್ನು ಕೂಡ ವರ್ಜೆ ಮಾಡಿದ್ದಾರೆ. ಈಗ ಕಾಫಿ ಸಾಕಷ್ಟು ಕಂಪನಿಗಳಿದೆ, ಆದರೆ ವಿದ್ಯಾ ಕಾಫಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಏನು ವಿಶೇಷ ಕಾರಣ ಕೊಡುತ್ತೆ? ನಾನೊಂದು 6-7 ವರ್ಷ ಮುಂಚೆ ಈ ಕಾಫಿ ಎಕ್ಸ್ಟ್ರಾಕ್ಷನ್ ನಮಗೆ 10-15 ವರ್ಷದಿಂದ ಮಾಡ್ತಾ, 15 ವರ್ಷದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಗ್ರೀನ್ ಕಾಫಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಎಕ್ಸ್ಪೋರ್ಟ್ ಮಾಡೋದು ನಮ್ಮ ಬಿಸ್ನೆಸ್. ನಾನು ಒಂದ್ಸಲ ಸಪ್ಲೈ ಚೈನ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಚಿಕ್ಕಮಗಳೂರಿಗೆ ಬಂದಿದ್ದೆ. ನಾನು ಅದಕ್ಕಿಂತ ಮುಂಚೆ ಒಂದು 3-4 ಇಯರ್ಸ್ ಬ್ಯಾಕ್ ಒಂದು 3 acres ಲ್ಯಾಂಡ್ ಚಿಕ್ಕಮಗಳೂರು ಟೌನ್ ಹೊರಗಡೆ ಒಂದು ಇಟ್ಬಿಟ್ಟಿದೆ. ಬಟ್ ಸಪ್ಲೈ ಚೈನ್ ಹೇಗೆ ಫಾರ್ಮರಿಗೆ ಹೆಂಗೆ ಬರುತ್ತೆ, ಕ್ಯೂರಿಂಗ್ ಇದೆಲ್ಲ ನೋಡಿದೆ. ಬೇರೆ ಬೇರೆ ಕಂಪ್ನಿಯಿಂದ ನಾವು ತಗೊಳ್ತಾ ಇದ್ವಿ. ಸೊ ಆವಾಗ ಯೋಚನೆ ಬಂತು, ಈ 3 ಎಕರೆ ಸುಮ್ಮನೆ ಐಡಲ್ ಆಗಿಬಿಟ್ಟಿದೆ, ಏನೋ ಮಾಡೋಣ ಅಲ್ಲಿ. ಸೊ ಆವಾಗ ಆ ಯೋಚನೆ ಬಂದಿತ್ತು, ಯಾಕೆ ನಾನು ಕಸ್ಟಮರ್ಗೆ ಒಂದು ಸಪ್ಲೈ ಚೈನ್ ಗ್ಯಾರಂಟಿ ಅಂದರೆ ಫಾರ್ಮ್ ಟು ಅಂದರೆ ಆ ಎಕ್ಸ್ಟ್ರಾಕ್ಷನ್ ಮಾಡಿಕೊಡ್ತೀವಿ ಅಂತ. ಆವಾಗ ಕ್ಯೂರಿಂಗ್ ಫೆಸಿಲಿಟಿಗೆ ನಾವು ಕೈ ಹಾಕಿತ್ತು ಒಂದು 7 ವರ್ಷ ಮುಂಚೆ. ಆವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಆವಾಗ ನಾವು ಕ್ಯೂರಿಂಗ್ ಫ್ಯಾಕ್ಟ್ರಿ ಹಾಕುವಾಗ ಬಿಗ್ ಕಾಫಿ ಜೈಂಟ್ಸ್, ಹೂ ಇಸ್ ದಟ್ ಶ್ಯಾಮ್ ಪ್ರಸಾದ್, ಹೂ ಇಸ್ ಎಂಟ್ರಿಂಗ್ ಕಾಫಿ ಅಂತ ಕ್ವಶನ್ ಮಾಡ್ತಾ ಇದ್ರು. ಅವಾಗ ಅವರಿಗೆ ಒಂದು ಆಶ್ಚರ್ಯ, ಅವ್ರಿಗೆಲ್ಲ ಸಕ್ಸಸ್ ಮಾಡೋಕ್ಕಾಗಲ್ಲ, ಅದೇ ಹೇಳ್ತಾರೆ, ಸಕ್ಸಸ್ ಮಾಡೋಕ್ಕಾಗಲ್ಲ, 2-3 ವರ್ಷದಲ್ಲಿ ಅವ್ರಿಗೆ ಆಗಲ್ಲ ಕಾಫಿ ಜಡ್ಸಕ್ಕೆ. ಬಟ್ ನಾನು ಫ್ರಮ್ ದ ಬೇಸಿಕ್ ಪರ್ಸನ್, ಒಂದು ಬಿಸ್ನೆಸ್ ಕೈ ಹಿಡಿದ್ರೆ ಅದನ್ನು ಐ ವಿಲ್ ಸಿ ದ ಎಂಡ್ ಆಫ್ ದಟ್ ಅಂಡ್ ಐ ವಿಲ್ ಸಿ ದಟ್ ಇಟ್ ಈಸ್ ಸಕ್ಸಸ್ಫುಲ್. ಈಗ ವೇರ್ ವಿ ಆರ್ ಇನ್ ಕಾಫಿ ಬೋರ್ಡ್ ಚಾರ್ಟಲ್ಲಿ ಅಂದರೆ ಸ್ಟ್ಯಾಟಿಸ್ಟಿಕ್ 2 or 3 or ಒಂದೊಂದ್ಸಲ ಸೆಕೆಂಡ್ ಆಗುತ್ತೆ. ಆಮೇಲೆ ಕಾಫಿ ಬೀನ್ಸಲ್ಲಿ ನಾವು ಫಸ್ಟ್. ಇನ್ಸ್ಟೆಂಟ್ ಕಾಫಿಯಲ್ಲಿ ಬೇರೆ ಯಾರೋ ಕಾಂಪಿಟೇಟರ್ ಇದ್ದಾರೆ ಇನ್ಸ್ಟೆಂಟ್ ಕಾಫಿ, ನಮ್ಗಿನ್ನ ಒಂದು 1,000-2,000 ಟನ್ ಜಾಸ್ತಿ ಮಾಡೋದು. ಬಟ್ ವಿ ಆರ್ ಏಮಿಂಗ್ ಟುವರ್ಡ್ಸ್ 35,000 tons ಆಫ್ ಗ್ರೀನ್ ಕಾಫಿ ಟು ದ ವರ್ಲ್ಡ್, ಇಡೀ ವಿಶ್ವಕ್ಕೆ. ಅದರಲ್ಲಿ ಯುರೋಪಿಯನ್ ಮಾರ್ಕೆಟ್ ತುಂಬ ಕಾಫಿ. ನನಗೆ ಒಂದು ಇಟಾಲಿಯನ್ ಕಸ್ಟಮರ್ ಒಬ್ರು ಬಂದಿದ್ರು. ಇಟಾಲಿಯನ್ ಕಸ್ಟಮರ್ ಬಂದು ಐ ಆಮ್ ಸೆಲ್ಲಿಂಗ್ ಯುವರ್ ಕಾಫಿ ಇನ್ ಇಟಲಿ. ಆವಾಗ ನಾನು ಕೇಳಿದೆ, ಹೌ ಇಸ್ ಅವರ್ ಕಾಫಿ? ಯು ಕಾಂಟ್ ಬಿಲೀವ್ ಇಟ್ ಅಲ್ಲ, ಯುವರ್ ಕಾಫಿ ವಿದ್ಯಾ ಕಾಫಿ ಇಸ್ ವೆರಿ ಫೇಮಸ್ ಇನ್ ಇಟಲಿ. ಅಂದರೆ ಆ ಗ್ರೀನ್ ಕಾಫಿಗೆ ಆಸ್ ಎ ಸಪ್ಲೈಯರ್, ನಾಟ್ ಫಿನಿಶ್ಡ್ ಪ್ರಾಡಕ್ಟ್, ಆ ಗ್ರೀನ್ ಕಾಫಿ ಪ್ಲೀಸ್ ಕಮ್ ಟು ಇಟಲಿ, ಐ ವಿಲ್ ಇಂಟ್ರೊಡ್ಯೂಸ್ ಮೆನಿ ರೋಸ್ಟರ್ಸ್, ದೇ ಆರ್ ವೆರಿ ಹ್ಯಾಪಿ ವಿತ್ ಯುವರ್ ಕ್ವಾಲಿಟಿ. ಟಚ್ ವುಡ್, ಇಷ್ಟರವರೆಗೆ ನಾವು ಕಾಫಿ ಎಕ್ಸ್ಪೋರ್ಟ್ ಮಾಡಿದ್ದಲ್ಲಿ ಈವನ್ 1 ಕಂಟೈನರ್ ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ. ಈವನ್ 1, ಯಾಕಂದರೆ ನಾವು ಕ್ವಾಲಿಟಿ ಕಂಟ್ರೋಲ್ ತುಂಬ ಫೋಕಸ್ ಮಾಡಿದ್ವಿ. ಆ ಗ್ರೇಡಿಂಗ್ ಆಗಲಿ, ಪರ್ಫೆಕ್ಟ್ ಆಗಿ ಕಪ್ಪಿಂಗ್ ಆಗಲಿ, ಅವನಿಗೆ ಕಸ್ಟಮರ್ ಏನು ಸ್ಯಾಂಪಲ್ ಕೇಳ್ತಾನ, ಮತ್ತು ಯಾವ ಇದು ಪ್ರಾಡಕ್ಟ್ ಡೆಲಿವರಿ ಮಾಡ್ತೀವೋ ಅದರದ್ದೇ ಲಾಟ್ ಸ್ಯಾಂಪಲ್ ಹೋಗುತ್ತೆ. ಸ್ಯಾಂಪಲ್ ಒಂದು ಕೊಡೋದು, ಆಮೇಲೆ ಶಿಪ್ಮೆಂಟ್ ಏನೋ ಕೊಡೋದು. ಮೇಡ್ ಇನ್ ಇಂಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ರೆಪ್ಯುಟೇಷನ್ ಏನಿದೆ ಅದನ್ನು ಸೇಫ್ ಗಾರ್ಡ್ ಮಾಡಬೇಕು, ಅದು ನಮ್ಮ ಟಾರ್ಗೆಟ್. ಸೊ ಆವಾಗ ಅವ್ನು ಹೇಳ್ದ, ನಾನು ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀನಿ ಇಟಲಿಗೆ ಹೋಗಿ ಅಲ್ಲಿಂದ ಲಂಡನಲ್ಲಿ ನಮ್ಮದು ಕಾಫಿ ಟ್ರೇಡಿಂಗ್ ಆಫೀಸ್ ಇದೆ. ಅಲ್ಲಿಂದ ನಾವು ಬ್ರೆಜಿಲ್ ಮತ್ತು ಆಫ್ರಿಕನ್ ಕಾಫಿ ಟು ದ ಯುರೋಪ್ ಮಾರ್ಕೆಟ್ಗೆಲ್ಲ ಹೋಗ್ತೀವಿ. ಅಲ್ಲಿ ಒಂದು
ಬ್ರೆಜಿಲ್ಗೂ ಕೂಡ ನೀವೇ ಇದು ಮಾಡ್ತಿದ್ರಿ. ವಿದ್ಯಾ ಗ್ಲೋಬಲ್ ಅಂತ ಈಗ. ಬಹುಶಃ ಕಾಫಿಗೆ ತುಂಬ ಟ್ರೇಡಿಂಗ್ ಅದು. ಕಾಫಿ ಟ್ರೇಡಿಂಗ್ ಬ್ರೆಜಿಲಿಂದ ಕಾಫಿ ತೆಗೆದು ಇಲ್ಲಿ ಕಳಿಸ್ವಿ. ಯುಥೋಪಿಯಾದಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದೆ ನಮ್ದು, ಕಪ್ಪಿಂಗ್ ಲ್ಯಾಬ್ ಇದೆ ಯುಥೋಪಿಯಾ. ಅಲ್ಲಿಂದ ಕಾಫಿ ತೆಗೆದುಬಿಟ್ಟು ಇಲ್ಲಿ ಕೊಡ್ತೀವಿ ಯುರೋಪ್. ಸರ್, ನಿಮ್ಮದೊಂದು ಘೋಷವಾಕ್ಯ ಇದೆ, ಕಾಫಿ ತೋಟಗಳಿಂದ ನೇರವಾಗಿ ಅದೇ ತಾಜಾತನದೊಂದಿಗೆ ಕಪ್ಪುಗೆ ಅಂತ. ಎಲ್ಲಿ ಈ ತೋಟಗಳು ನೀವು ಆಯ್ಕೆ ಮಾಡ್ತೀರಿ? ಚಿಕ್ಕಮಗಳೂರು ನಮ್ಮ ಬೇಸ್ ಕ್ಯಾಂಪ್ ಅಂತ. ಚಿಕ್ಕಮಗಳೂರಿಂದ ನಾವು ಆಲ್ಮೋಸ್ಟ್ ಆಲ್ ಅವರ್ ಕಾಫಿ ಚಿಕ್ಕಮಗಳೂರು ಕೂರ್ಗಿಂದ ಬರುತ್ತೆ, ಕೂರ್ಗಿಂದ. ಆಮೇಲೆ ಕೆಲವು ಕಸ್ಟಮರ್ಸ್ ಈಗ ಕೊರಿಯರ್ ಕಸ್ಟಮರ್ಸ್ ಎಲ್ಲ ಅವರು ತಾಜಾತನದ ಅಂತ ಹೇಳಿದ್ರಲ್ಲ, ಫಾರ್ಮ್ ಟು ಕಪ್, ಅದು ಟ್ರೇಸಬಿಲಿಟಿ ಬೇಕಾದ್ರೆ ಯಾವ ಕಪ್, ಯಾವ ಫಾರ್ಮ್, ಯಾವ ಥರ ಕ್ಲೈಮ್ಯಾಟಿಕ್ ಕಂಡೀಷನು, ಯಾವ ಇಂಟರ್ ಕ್ರಾಪ್ ಆಗುತ್ತೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕು. ಅವ್ರು ಬಂದು ಸಾಯಿಲ್ ಅನಾಲಿಸಿಸ್ ಮಾಡ್ತಾರೆ, ಅದೆಲ್ಲ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಏರಿಯಾದಿಂದ ಕಾಫಿ ಬೆಳೆದದ್ದು ಆ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಮಾತ್ರ ಕೊಡ್ತೀವಿ. ನನ್ನ ಪ್ರಶ್ನೆ ಇರೋದೇ, ಆ ಒಂದು ಕ್ಷೇತ್ರದಲ್ಲಿ ಬೆಳೆದಂಥ ಕಾಫಿ ಹೆಚ್ಚು ರುಚಿಕರ ಇರ್ತದೆ, ಕಾರಣ ಇರ್ತದೆ. ಸರ್, ಮತ್ತೊಂದು ನನಗೆ ಜಾಸ್ತಿ ಗೊತ್ತಿಲ್ಲ ಕಾಫಿಗೆ, ರೊಬಾಸ್ಟಾ ಮತ್ತು ಅರೇಬಿಕ್ ಅನ್ನುವಂಥ ಎರಡು ಇಲ್ಲಿ ನಿಮ್ಮ ಇದರಲ್ಲಿ ಜಾಸ್ತಿ ಯಾವುದು ಮಾಡ್ತಾರೆ? ನಮ್ಮಲ್ಲಿ ರೋಬಸ್ಟಾ ಜಾಸ್ತಿ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಮೇಜರ್ ಈಸ್ ರೋಬಸ್ಟಾ, ಅರೇಬಿಕಾ ಕಮ್ಮಿ. ಬಟ್ ಪ್ಲಾಂಟೇಶನ್, ಇಂಡಿಯನ್ ಪ್ಲಾಂಟೇಶನ್ ಅಂತ ಅರೇಬಿಕಾಗೆ ಭಾರಿ ಬೇಡಿಕೆ ಇದೆ. ಪ್ರೈಸೂ ಒಳ್ಳೆ ಹೈ ಪ್ರೈಸ್ ಇದೆ. ಸೊ ಇಂಡಿಯನ್ ಅರೇಬಿಕಾ ಆಲ್ಸೋ ವೆರಿ ಎಕ್ಸ್ಪೋರ್ಟ್ಗೆ ಒಳ್ಳೆ ಡಿಮಾಂಡ್ ಇದೆ. ಬಟ್ ನಮ್ಮ ಕಲ್ಟಿವೇಶನ್ ಕಮ್ಮಿ. ವಿ ಹ್ಯಾವ್ ಟು ಡೂ ಲಾಟ್ ಆಫ್ ವರ್ಕ್ ಆನ್. ನಮಗೊಂದು ವಿಷನ್ ಇದೆ ಇವಾಗ, ವೆನ್ ವಿ ತುಂಬ ಲಾರ್ಜ್ ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ ಮಾಡೋದ, ಫಾರ್ಮರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹಚ್ಚುವುದಂತಿದೆ. ಹೆಂಗಂದರೆ ಈಗ ಖಾಲಿ ಲ್ಯಾಂಡ್, ಕಾಫಿ ಕಲ್ಟಿವೇಬಲ್ ಲ್ಯಾಂಡ್ ಇದೆ, ಅವ್ರಿಗೆ ಕಲ್ಟಿವೇಟ್ ಮಾಡೋಕ್ಕಾಗುತ್ತೆ. ನಾವೇ ಪ್ಲಾಂಟ್ಸ್ ಸ್ಯಾಪ್ಲಿಸ್ ಕೊಟ್ಟು ಅವರಿಗೆ ಎಕರೆಗೆ ಇಂತಿಷ್ಟು ಅಂತ ಕೊಟ್ಟು ಅವರಿಗೆ ಬೇಕಾದ ಇರುವ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿ ಒಂದು ಫಾರ್ ಟ್ರಯಲ್ ಒಂದು 1000 ಹೆಕ್ಟೇರ್ ಆ ಥರ ತಗೋಬೇಕಂತ ಇನ್ನೊಂದು ದೀರ್ಘಕಾಲದ ಒಂದು ಪ್ಲಾನ್. ಅದು ಗೌರ್ಮೆಂಟ್ ಮಾಡೋ ಪ್ಲಾನ್ ಅಂತ. ನಮ್ದು ವಾಟ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಫಾರ್ಮಿಂಗ್ ಸೆಕ್ಟರ್ ಅಂತ ಹೇಳ್ಬಿಟ್ಟು ಅದೊಂದು ಪ್ಲಾನ್ ಇದೆ. ಅದೊಂದು ತಗೊಳ್ತೀವಿ, ಪೈಲಟ್ ಪ್ಲಾಂಟ್ ಎಲ್ಲಾದರೂ ತಗೊಳ್ತೀವಿ. ಎಸ್ಪೆಷಲಿ ಇವಾಗ ನಾರ್ತ್ ಈಸ್ಟಲ್ಲಿ ಒಳ್ಳೆ ಕ್ಲೈಮೆಟಿಕ್ ಕಂಡೀಷನ್ ಇದೆ ಈ ಕಾಫಿ ಬೆಳೆಗೆ, ಅಲ್ಲಿನೂ ಮಾಡ್ಬೋದು. ಆಮೇಲೆ ಇಲ್ಲೆಲ್ಲ ಸ್ಯಾಚುರೇಟೆಡ್ ಆಗಿದೆ. ಈಗ ಮಂಗಳೂರಿಗೆ ಪರಿಚಯ ಮಾಡ್ತಾ ಇದ್ದೀರಿ ಆದಿ ಎಂಟರ್ಪ್ರೈಸಸ್ ಮೂಲಕ. ಮಂಗಳೂರಿನ ಬಗ್ಗೆ ಏನು ಹೇಳ್ತೀರಿ ಸರ್? ಮಂಗಳೂರಲ್ಲಿ ಹೆಚ್ಚು ಚಾ ಪ್ರಿಯರು ಅನ್ಸುತ್ತೆ. ಚಾಯ್ ಕುಡಿಯೋರು ಜಾಸ್ತಿ, ಬಟ್ ಕಾಫಿ ಕುಡಿಯೋರು ಕಮ್ಮಿ. ಬಟ್ ನಾವು ಅದರ ಬಗ್ಗೆ, ಕಾಫಿ ಬಗ್ಗೆ ಇನ್ನೂ ತಿಳುವಳಿಕೆ, ಅವೇರ್ನೆಸ್ ಉಂಟು ಮಾಡಿ ಒಂದು ದಿವಸಕ್ಕೆ 1-2 ಕಪ್ ಕಾಫಿ ಕುಡಿಯೋಂಗೆ ಮಾಡಬೇಕು. ಆವಾಗ ಇಂಪ್ರೂವ್ ಆಗುತ್ತೆ. ಮೋಸ್ಟ್ಲಿ ಈ ಕಾಫಿ ಎಲ್ಲ ಈ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಆ್ಯಕ್ಚುಲಿ ಡ್ರಿಂಕರ್ಸ್ ಫಾರ್ ಕಾಫಿ. ಅದನ್ನು ಈಗ ಒಂದು ಲೇಮ್ಯಾನ್ ಆದ್ರೂ ಅವನು ಕಾಫಿ ಹಿ ವಿಲ್ ಡ್ರಿಂಕ್ ವಿತ್ ದ ಬ್ರೈನ್ ಅಂತ. ಒಂದು ಸಿಪ್ ಮಾಡ್ತಾನೆ, ಆಮೇಲೆ ಯೋಚನೆ ಮಾಡ್ತಾನೆ, ಆಮೇಲೆ ಇನ್ನೊಂದು ಸಿಪ್ ಹೊಡಿತಾನೆ, ಯೋಚನೆ ಮಾಡ್ತಾನೆ. ಡ್ರಿಂಕ್ ವಿತ್ ದ ಬ್ರೈನ್. ಒಂದ್ಸಲ ಚಪ್ಪರಿಸ್ಬಿಟ್ಟು ನೋಡ್ತಾನೆ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವಾ, ಕಾಫಿ ಕುಡಿಯೋದಂತೂ ಅವನಿಗೆ ಒಂದು ಸ್ಲೈಟ್ ಡಿಫ್ರೆನ್ಸ್ ಇನ್ ಟೇಸ್ಟ್ ಆದ್ರೂ ಗೊತ್ತಾಗುತ್ತೆ. ಖಂಡಿತ ಹೌದು. ಇದೇನು 80-20ನಾ 70-30ನಾ ಏನು ಬ್ಲೆಂಡ್ ಇದು, ಅವನು ತಿರು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಏನೋ ಸ್ವಲ್ಪ ವೇರಿಯೇಷನ್ ಇದೆ. ಚಿಕ್ಕೋರಿ ಸ್ವಲ್ಪ ವ್ಯತ್ಯಾಸ. ನಮ್ಮ ಈ ಬೆಂಗಳೂರವರೆಲ್ಲ ಚಿಕ್ಕೋರಿ ಪ್ರಿಯರು, ಚಿಕ್ಕೋರಿ ಬ್ಲೆಂಡೇ ಅವ್ರಿಗೆ ಇಷ್ಟ. ಆಸ್ ಫಾರ್ ಆಸ್ ಪಾಸಿಬಲ್ ನಾವು ಎಕ್ಸ್ಪೋರ್ಟ್ ಮಾಡೋದಲ್ಲ 99% 100% ಕಾಫಿ. ಚಿಕೋರಿ ಇಲ್ಲ. ಚಿಕೋರಿ ಇದೆ. ಜಪಾನ್ ಅಂತ ಕಂಟ್ರಿಲೆಲ್ಲ ಚಿಕೋರಿನ ಎಡಿಟಿವ್ ಅಂತಾರೆ. ಡೋಂಟ್ ಕನ್ಸಿಡರ್ ಎಸ್ ಕಾಫಿ. ನೀವು ಚಿಕೋರಿ ಮಾರಿದ್ರೆ ಸಪರೇಟ್ ಚಿಕೋರಿ ಕಾಫಿ ಅಂತ ಮಾರಿ, ಕಾಫಿ ಮಿಕ್ಸ್ ಮಾಡಬೇಡಿ ಅಂತಾರೆ ಜಪಾನಲ್ಲಿ. ಸೊ ಈ ಎಕ್ಸ್ಪೋರ್ಟ್ಗೆಲ್ಲ ನಾವು 100% ರೋಬಸ್ಟ್ ಆಗಲಿ, 100% ಅರೇಬಿಕ್ ಆಗಲಿ ಮಾಡಿ. ಸರ್, ತಮ್ಮ ಒಂದು ಉತ್ಪಾದನೆಯ ಹೆಸರು ವಿದ್ಯಾ ಕಾಫಿ.
ಅದರ ಜೊತೆ ತಾವು ಸ್ವತಃ ವಿದ್ಯಾವಂತರು, ವಿಜ್ಞಾನಿಗಳು, ಕೆಮಿಸ್ಟ್. ಒಂದು ಮಾತಿದೆ, ವಿದ್ಯೆ ವಿನಯವನ್ನು ಕೊಡ್ತದೆ. ಅದಕ್ಕೆ ಒಂದು ಮೂರ್ತ ರೂಪ ಆಗಿರೋರು ತಾವು. ಸಾವಿರಾರು ಕೋಟಿಗಳ ವ್ಯವಹಾರ ಮಾಡಿದರೂ ಕೂಡ ಅತ್ಯಂತ ವಿನಯಶಾಲಿಯಾಗಿದ್ದೀರಿ. ಮತ್ತು ವಿಶೇಷವಾಗಿ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕಲಾಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಅದು ಪಟ್ಲ ಫೌಂಡೇಶನ್ ಇರ್ಬೋದು, ಕಲಾವಿದರಿಗಾಗಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀರಿ. ಬಿಸ್ನೆಸ್ ಈಸ್ ನಾಟ್ ಕಂಪ್ಲೀಟೆಡ್ ವಿತೌಟ್ ಡೂಯಿಂಗ್ ಬ್ಯಾಕ್ ಟು ಸೊಸೈಟಿ. ಖಂಡಿತ. ದಾಸರು ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಬಿಸ್ನೆಸ್ ಅಲ್ಲಿ ವಿ ಆರ್ ಗೆಟಿಂಗ್ ಫ್ರಮ್ ದ ಸೊಸೈಟಿ. ನೂರಾರು ಜನ ಕೆಲಸ ಮಾಡ್ತಾರೆ, ಅವರು ದೇ ಬಿಲಾಂಗ್ ಟು ದ ಸೊಸೈಟಿ. ಅಲ್ಲಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಂದ ಹಣ ಗಳಿಸಿದ್ದು ತಿರ್ಗಾ ಸೊಸೈಟಿಗೆ ವಾಪಸ್ ಕೊಡಬೇಕು. ಅದು ನನ್ನ ಈ ಬಿಸ್ನೆಸ್ ಅಲ್ಲಿ ಒಂದು 2 ವೀಲ್ಸ್ ಇದ್ದಾರೆ. ಒಂದು ಕಡೆ ಬಿಸ್ನೆಸ್ ವೀಲ್, ಇನ್ನೊಂದು ಕಡೆ ಬ್ಯಾಕ್ ಟು ಸೊಸೈಟಿ ವರ್ಕ್ ವೀಲ್. ಅದೆರಡು ಇದ್ರೇನೆ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ. ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಟ್ ಈ ಸೋಷಿಯಲ್ ವರ್ಕ್ ಬರೋ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆಸ್ ಫಾರ್ ಆಸ್ ಪಾಸಿಬಲ್ ನಮಗೆ ಬಿಸ್ನೆಸ್ ಪ್ರೋಗ್ರೆಸ್ ಚೆನ್ನಾಗಿ ಆಗಬೇಕು. ಆ್ಯಂಡ್ ವಾಟ್ ಈಸ್ ಜಾಯ್ ಇನ್ ಬಿಸ್ನೆಸ್ ಅಂದರೆ ಬ್ಯಾಕ್ ಟು ಸೊಸೈಟಿ ಇಸ್ ಜಾಯ್. ಖಂಡಿತ. ಬಿಸ್ನೆಸ್ ಅಲ್ಲಿ ದುಡ್ಡು ಗಳಿಸೋದು ಜಾಯ್ ಅಲ್ಲ, ಅದು ಬಿಸ್ನೆಸ್. ಬಟ್ ಇವಾಗ ನಾವೊಂದು ಹಾಸ್ಪಿಟಲ್, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಚಿಕ್ಕಮಗಳೂರಲ್ಲಿ ಕಟ್ಟಿದ್ದೀವಿ, ರೀಸೆಂಟ್ಲಿ ಇನಾಗ್ರೇಟೆಡ್. ಅದು ಪ್ರೈಮರಿ ಹೆಲ್ತ್ ಸೆಂಟರ್ ತುಂಬ ಬೀಳೋ ಸ್ಥಿತಿಯಲ್ಲಿ. ನಾನು ಅಲ್ಲಿ ಅವ್ರಿಗೆ ಕೇಳ್ಬಿಟ್ಟು ನಾವೊಂದು ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀವಿ, ಚಾರಿಟಿ ಆಕ್ಟಿವಿಟಿ, ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾವು ನೀಟಾಗಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಗೌರ್ಮೆಂಟ್ ಜಾಗ. ಆವಾಗ ಅದನ್ನು ಮಾಡಿದ್ವಿ, 1.5 crore ಖರ್ಚು ಮಾಡಿದ್ವಿ. ಆಮೇಲೆ ನಾನು ಅವ್ರಿಗೆ ಅದೂ ಇನಾಗ್ರೇಷನ್ ಟೈಮಲ್ಲಿ ಹೇಳಿದ್ದೀನಿ, ನಾನು ಕಟ್ಟಿಸಿ ಮಾತ್ರ ಕೊಡ್ತಾ ಇಲ್ಲ, ಫೆಸಿಲಿಟಿ ಎಲ್ಲ ಹಾಕಿ ಅದನ್ನು ನಡೆಸೋ ಜವಾಬ್ದಾರಿ ನಮ್ಮದೇ, ನೀವು ಸಹಕಾರ ಕೊಡಿ ಅಷ್ಟು ಸಾಕು. ಇವಾಗ ನಾವು ಅದನ್ನು ನಡೆಸ್ತಾ ಇದ್ವಿ. ಒಂದ್ಸಲ ಓಪನ್ ಮಾಡಕ್ಕೆ ಹೋಗಿ ಇನ್ನೊಂದ್ಸಲ ಚಿಕ್ಕಮಗಳೂರಿಗೆ ಏನೋ ಪ್ರೋಗ್ರಾಮ್ ಹೋಗಿ ವಾಪಸ್ ಬರುವಾಗ ಜಸ್ಟ್ ಎಂಟರ್ ಆದೆ. ಅಲ್ಲಿ ಸುಮಾರು ಪೇಷಂಟ್ಸ್ ಕೂತಿದ್ರು ವೇಟಿಂಗ್ ಇದೆ. ಆಮೇಲೆ ನಾನು ಬರುವಾಗ ಎದ್ದು ನಿಂತರು, ಅವ್ರ ಮುಖದಲ್ಲಿ ಏನೋ ಒಂದು ಆನಂದ ಭಾಷೆ. ಅದು ನೋಡ್ಬಿಟ್ಟು ನನಗೇನೋ ಒಂಥರ ಮೂವ್ ಆಗುತ್ತೆ. ಸಾರ್ಥಕ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ, ನಮಗೆ ಇಷ್ಟು ಒಳ್ಳೆ ಈ ಥರ ಕಟ್ಸ್ಕೊಟ್ಟಿದ್ದೀರ. ಸೊ ನಮಗೆ ತುಂಬಾ ಆನಂದ. ಸೊ ಅದರಲ್ಲಿ ಬರೋ ಆನಂದ ಇದೆ. ಖಂಡಿತ ಖಂಡಿತ. ಬಿಸ್ನೆಸ್ ಎಲ್ಲ ಆನಂದ, ಅದು ಧನ್ಯತಾ ಭಾವ. ಹೌದು. ಹಾಗೆ ಅದೇ ರೀತಿ ಒಂದು ಮಾತಿದೆ ಅಥರ್ವಣ ವೇದದಲ್ಲಿ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ತಾವು ಮಾಡ್ತಾ ಇರೋದು ಬಹುಶಃ ಅದೇ ರೀತಿ ಇದೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ. ಶ್ಯಾಮ್ ಪ್ರಸಾದ್ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಗೊತ್ತಾಗದಾಗೆ ಇದರಿಂದ. ಅದೇ ನಾವು ಏನಾಗುತ್ತೆ ಅಂದರೆ ಅದನ್ನ ಜಾಸ್ತಿ ನಾವು ಅದನ್ನ ಇದು ಮಾಡಿಕೊಂಡು ಹೋಗೋದು. ಬಿಕಾಸ್ ನಮಗದು ನಮ್ಮದು ಡ್ಯೂಟಿ. ಅದು ದೇವರನ್ನು ಆಪರ್ಚುನಿಟಿ ಕೊಟ್ಟಿದ್ದಾರೆ ಬಿಸ್ನೆಸ್ ಮಾಡೋಕ್ಕೆ. ಅದೇ ಥರ ಗಿವ್ ಬ್ಯಾಕ್ ನಮ್ಮ ಡ್ಯೂಟಿ ಅಂತ ನಾನು ತಿಳ್ಕೊಂಡು, ಅದೇನೋ ನಾನು ಚಾರಿಟಿ ಮಾಡಿಬಿಟ್ಟೆ, ಅಲ್ಲಿ ಇಷ್ಟು ಕೋಟಿ ಕೊಟ್ಟೆ, ಇಷ್ಟು ದುಡ್ಡು ಕೊಟ್ಟೆ, ಅಲ್ಲಿ ಅದು ಲೆಕ್ಕಾಚಾರ ಬರಬಾರ್ದು, ಅದ್ರ ಬಗ್ಗೆ ಹೇಳ್ಕೊಳ್ಳೋದು ಬಾರ್ದು. ಸೊ ಆ ವಿಷಯದಲ್ಲಿ ಇದು. ಮತ್ತು ನಾವು ಇನ್ನೊಂದೇನೆಂದರೆ ಗರ್ಲ್ ಚೈಲ್ಡ್ ಎಜುಕೇಷನ್ ಅಂತ ಒಂದು ಸ್ಕೀಮ್ ಇದೆ. ಸುಮಾರು ಮಕ್ಕಳಿಗೆ ನಾವು ಡೈರೆಕ್ಟ್ ಸ್ಕೂಲ್ಗೆ, ಹೆಣ್ಮಕ್ಳಿಗೆ ಫೀಸ್, ಅವ್ರ ಸ್ಕೂಲ್ 30,000 ಇರುತ್ತೆ, ಇಯರ್ಲಿ ಫೀಸ್ ಇರುತ್ತಲ್ಲ, ಅವ್ರಿಗೆ 30,000 40,000 ಎಷ್ಟೋ ಇರುತ್ತೆ, ನಾವು ಡೈರೆಕ್ಟ್ ಅವ್ರಿಗೆ ಕಳಿಸ್ಬಿಡ್ತೀವಿ ಆನ್ಲೈನ್. ಅದು ಯಾವ ಶಾಲೆ? ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಥವಾ ಪ್ರೈವೇಟ್? ಪ್ರೈವೇಟ್ ಅವ್ರಿಗಿದೆ. ಪ್ರೈವೇಟ್ ಅವರೇ ಜಾಸ್ತಿ ಬರ್ತಾರೆ, ಫೀಸ್ ಜಾಸ್ತಿ. ಖಂಡಿತ. ಸರ್ಕಾರಿ ಇರಲ್ಲ, ಅವರೇ ಬರ್ತಾರೆ. ನಾವೇನಂದ್ರೆ ಗರ್ಲ್ ಚೈಲ್ಡ್ ಎಜುಕೇಶನ್ ಒಂದು ಒಳ್ಳೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಆಮೇಲೆ ಸುಮಾರು ಒಂದೊಂದು ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ಸಾಕಷ್ಟು ಜನ ತಮಗೆ ಇದು ಮಾಡ್ತಾ ಇದ್ದೀವಿ. ಕರಾವಳಿ ಕರ್ನಾಟಕದ ಒಂದು ಶ್ರೇಷ್ಠ ಕಲೆ, ವಿಶ್ವದ ಶ್ರೇಷ್ಠ ಕಲೆಗಳಲ್ಲಿ ಒಂದು ಯಕ್ಷಗಾನಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ. ಅದು ಪಟ್ಲ ಫೌಂಡೇಶನ್ ಅವರು ಬೇರೆ ರೂಪದಲ್ಲಿ. ಇದರ ಬಗ್ಗೆ ಅದು ಒಂದು ಖುಷಿ ಆಗುತ್ತೆ. ನಾವು ಈ ನೆಲದಿಂದ ಹುಟ್ಟಿ ಹೋದವರ, ಘಟ್ಟ ದಾಟಿ ಹೋಗಿದ್ರು. ಖಂಡಿತ. ಸೊ ವಾಟ್ ಗಿವ್ ಬ್ಯಾಕ್ ಟು ದ ಸೇಮ್. ಈ ಕಲೆ ಯಾವ ಥರ ವರ್ಲ್ಡ್ ಫೇಮಸ್ ಮಾಡ್ಬೋದು, ಅದು ಮಾಡ್ತಾ ಇದ್ದಾರೆ, ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ. ಸೊ ನಾವು ಏನು ನಮ್ಮ ಇದು ಇದಾಗುತ್ತೆ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅವ್ರಿಗೆ.
ಅದೇ ರೀತಿ ನಮ್ಮ ತುಳುನಾಡು ಅಂದರೆ ಅದು ಮಾತೃಮೂಲ್ಯ ಸಂಸ್ಕೃತಿಯ ನೆಲೆವೀಡು. ಇಲ್ಲಿ ಸ್ತ್ರೀಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಡಲಾಗ್ತದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಂದರೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಖಂಡಿತವಾಗಿಯೂ ಒಬ್ಬರು ಮಹಿಳೆ ಇರ್ತಾರೆ. ತಮ್ಮ ಯಶಸ್ಸಿನ ಹಿಂದೆ ತಮ್ಮ ಧರ್ಮಪತ್ನಿ ಅವರ ಪಾತ್ರ. ಅವರು ತುಂಬ ಕೋಆಪರೇಷನ್ನು, ಮತ್ತು ಬಿಸ್ನೆಸ್ಸಲ್ಲಿ ಯಾವುದು ನಾನೊಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಅದಷ್ಟೇ ನನ್ನದೇ ಡಿಸಿಷನ್ ಇದಾಗುತ್ತೆ. ಅದು ಯಾಕೆ ತಗೊಂಡ್ರಿ ಅವೆಲ್ಲ ಇಲ್ಲ. ಒಳ್ಳೆ ಕೋಆಪರೇಷನ್ ಇರುತ್ತೆ ಬಿಸ್ನೆಸ್ಸಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರಿಗೂ ಗೊತ್ತಿದೆ ನಾನೇನೋ ಡಿಸಿಷನ್ ತೊಗೊಂಡ್ರೆ ಅದು ಕರೆಕ್ಟೇ ಇರುತ್ತೆ ಅಂತ. ಸೊ ಆ ಥರ ನಡೀತಾರೆ. ಈಸ್ ಕೋಆಪರೇಟಿಂಗ್ ವೆಲ್. ಅವರು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಹೋಗಿ 3 hours 4 hours ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅವ್ರದ್ದು ಒಂದು ಉದ್ಯಮ ಇದೆ, ಹೋಟೆಲ್ ಉದ್ಯಮ. ಹೋಟೆಲ್ ಇವೆಲ್ಲ ಮಾಡ್ತಾ ಇದ್ದಾರೆ, ಪ್ರೊಪ್ರೈಟ್ರಿಕ್ಸ್. ಸೊ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ತಮ್ಮ ಮಕ್ಕಳ ಬಗ್ಗೆ ಅವ್ರಿಗೆ ಒಂದು ಸಲ ಅಪ್ಲಿಕೇಶನ್ ಫಾರ್ಮಲ್ಲಿ ಮಕ್ಕಳೇನೋ ಹೌಸ್ ವೈಫ್ ಅಂತ ಬರೋದು, ನಾನೇನು ಹೌಸ್ ವೈಫ್ ಅಂತ ಅವರು. ಸೊ ನಾನು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಹೆಮ್ಮೆ ಇದೆ. ಖಂಡಿತ. ನಮ್ಮ ಮಕ್ಕಳು, ದೊಡ್ಡ ಮಗಳು ಇವಾಗ ಕೆಮಿಕಲ್ ಇಂಜಿನಿಯರ್ BMS ಕಾಲೇಜಲ್ಲಿ ಓದಿದ್ದಾಳೆ. ಒಳ್ಳೆ ಮಾರ್ಕ್ಸ್ ಬಂದಿದ್ದಾಳೆ. ಇವಾಗ ನಮ್ಮ R&D ನಮ್ಮ ಬಿಸ್ನೆಸ್ಸಲ್ಲೇ ಕೆಲಸ ಮಾಡ್ತಿದ್ದಾಳೆ. ಆಮೇಲೆ ಶಿ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ನನ್ನ ಪಾತ್ರಲ್ಲೇ ಬಂದಿದ್ದಾಳೆ, ನನ್ನ ನೋಡ್ತಾ ಇದ್ದಾಳೆ ಯಾವ ಥರ. ನನಗೆ ಯಾವಾಗಲೂ ಏನಂದರೆ, ನಾನು ಬರೀ ಹ್ಯಾಬಿಟ್ ಕಮ್ಮಿ, ಬರೆಯೋದು ಅವೆಲ್ಲ ಇಲ್ಲ ನನ್ನ ಹತ್ರ. ಯಾವಾಗಲೂ ಕ್ಯಾಲ್ಕುಲೇಟರ್ ಅಂತ ಇರುತ್ತಲ್ಲ, ಕ್ಯಾಲ್ಕುಲೇಷನ್ ಎಲ್ಲ ಕೆಲಸ, ಲಾಭ ನಷ್ಟಗಳು. ಖಂಡಿತ. ರಸಾಯನಶಾಸ್ತ್ರ ಅಂದರೆ ಅಲ್ಲಿ ಸೂತ್ರಗಳಿರ್ತದೆ, ಲೆಕ್ಕಾಚಾರಗಳು ಇದ್ದೇ ಇರ್ತದೆ ಅಷ್ಟೇ. ಆಮೇಲೆಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಇರುತ್ತೆ ಕೆಲಸ. ಸರ್, ಈಗ ನಿಮ್ಮ ಈ ವಿದ್ಯಾ ಕಾಫಿ ಎಷ್ಟು ರಾಷ್ಟ್ರಗಳಲ್ಲಿ ಇದೆ ಸರ್? ನಮ್ಮದು ಇವಾಗ ಆಲ್ಮೋಸ್ಟ್ 40-50 ರಾಷ್ಟ್ರಗಳು. 50 ರಾಷ್ಟ್ರಗಳಿದೆ. ಹೋಲ್ ಆಫ್ ಗಲ್ಫಲ್ಲಿ, ಆಮೇಲೆ ಹೋಲ್ ಆಫ್ ಯುರೋಪ್, ಆಮೇಲೆ ಅಮೆರಿಕಾ, ಆಮೇಲೆ ಜಪಾನ್, ಆಮೇಲೆ ಕೊರಿಯಾ, ಆಮೇಲೆ ಆಸ್ಟ್ರೇಲಿಯಾ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಈ ಭಾರತಕ್ಕೆ ಬಂದಿದ್ದು ಗಲ್ಫ್ ರಾಷ್ಟ್ರದಿಂದ, ಅರೇಬಿಯಾದಿಂದ ಅನ್ನೋ ಒಂದು ಮಾತಿದೆ. ಆದರೆ ಈಗ ತಾವು ಇಲ್ಲಿಂದ ಅಲ್ಲಿಗೆ ತಗೊಂಡೋಗ್ತಾ ಇದ್ದೀರಿ. ಸರ್, ಮುಂದೆ ಬೇರೆ ಏನಾದರೂ ವ್ಯವಹಾರಗಳಿಗೆ ಕೈ ಹಾಕುವಂಥ ಯೋಜನೆ ಇದೆಯಾ, ಅಥವಾ ಇದನ್ನೇ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಪ್ರಯತ್ನ? ನಮ್ಮದು ನಿಲ್ಲು ನೀರಲ್ಲ, ಥಾಟ್ ಪ್ರಾಸೆಸ್ ಹೋಗ್ತಾ ಇರುತ್ತೆ. ಇನ್ನೊಂದು ಈಗ 20,000 ಈಗ 10,000 ಟನ್ಸ್ ಪ್ಲಾಂಟ್ ಇದೆ ಎಕ್ಸ್ಟೆಂಟ್ ಫಾರ್ಮ್. ಬೇಲೂರಲ್ಲಿ 40 ಎಕರೆ ಜಾಗದಲ್ಲಿ 20,000 ಟನ್ಸ್ ಪರ್ ಇಯರ್ ಕೆಪಾಸಿಟಿ ಇನ್ಸ್ಟೆಂಟ್ ಕಾಫಿ, ಫ್ರೀಸ್ ಡ್ರೈಡ್ ಕಾಫಿ ಆಗ್ತಾ ಇದೆ. ಸೊ ಅದೊಂದು ಪ್ರಾಜೆಕ್ಟ್ ಇದೆ. ಆಮೇಲೆ ಕಾಫಿಯಲ್ಲಿ ಸ್ಯಾಚುರೇಷನ್ ಬಂತು ಅಂದರೆ ಟೀಗೆ ಹೊರಡ್ತಾ ಇದೆ, ಟೀಮಕ್ಕೆ ಹೋಗ್ತಾ ಇದೆ. ಅದು ಅಸ್ಸಾಮಲ್ಲೇ ಆಗ್ತದೆ. ಅಸ್ಸಾಮಲ್ಲಿ ಬ್ಲ್ಯಾಕ್ ಟೀ ಎಕ್ಸ್ಟ್ರಾಕ್ಷನು ಮತ್ತು ಸ್ಪ್ರೇ ಡ್ರೈಯಿಂಗ್, ಫ್ರೀಸ್ ಡ್ರೈಯಿಂಗ್, ಇನ್ಸ್ಟೆಂಟ್ ಬ್ಲ್ಯಾಕ್ ಟೀ. ಆಮೇಲೆ ಫ್ಲೇವರ್ಡ್, ನ್ಯಾಚುರಲ್ ಫ್ಲೇವರ್ಡ್ ಬ್ಲ್ಯಾಕ್ ಟೀಗೆ ಡಿಮ್ಯಾಂಡ್ ತುಂಬ ಇದೆ ಇಂಟರ್ನ್ಯಾಷನಲ್. ಮಸಾಲ ಚಾಯ್ ಅಂತ, ಅದಕ್ಕೆ ಕೈ ಹಾಕ್ತೀವಿ. ಖಂಡಿತ ಅದು ದೊಡ್ಡ ಮಟ್ಟದ ಪ್ರಾಜೆಕ್ಟ್. ಅದು ಟೀ ನಾವು ಕಾಫಿಯಲ್ಲಿ ಯಾವಾಗ ನಾವು ಇನ್ನು ಸ್ಯಾಚುರೇಷನ್ ಬಂದ್ಬಿಟ್ಟಿದೆ ಇವಾಗ ಇರೋದ್ರಲ್ಲಿ, ಈಗ ಒಂದು 35,000 ಟನ್ಸ್ ಮಾಡಿದ್ರೆ ಆಲ್ಮೋಸ್ಟ್ 10% ಆಫ್ ಕಾಫಿ ಪ್ರೊಡಕ್ಷನ್ ಇನ್ ಇಂಡಿಯಾ. ಯಾಕಂದ್ರೆ 400,000 ಟನ್ಸ್ ಆಗುತ್ತೆ ಭಾರತದಲ್ಲಿ ಹಾರ್ವೆಸ್ಟ್ ಗ್ರೀನ್ ಕಾಫಿ. ಅದರಲ್ಲಿ 10,000 ಟನ್ಸ್ ಅಂದರೆ 40,000 ಟನ್ಸ್, ಆಲ್ಮೋಸ್ಟ್ 35,000 ಅಂದರೆ 8-9% ಆಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಖಂಡಿತ ಗ್ರೀನ್ ಕಾಫಿ, ಯಾಕಂದ್ರೆ ಎಲ್ಲರೂ ಪ್ಲೇಯರ್ಸ್ ಇದ್ದಾರಲ್ಲ. DV ಜಿಯವರು ಒಂದು ಮಾತನ್ನು ಹೇಳ್ತಾರೆ, ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ಶಿಲ್ಪಿ, ರಾಜ್ಯ ಸಂಧಾನಿ, ಉದ್ಯೋಗದಾನಿ, ಮಂದಿ ಮುಂದಾಡು, ಸೌಂದರ್ಯ ಕರಿಯವರು ಅಂತ. ಬಹುಶಃ ಎಲ್ಲ ಪಾತ್ರಗಳಿಗೆ ತಾವು ಅರ್ಹರು ಅಂತ ಅನಿಸಿದೆ. ಒಂದು ಕಡೆ ವಿಜ್ಞಾನಿಯೂ ಹೌದು, ಮತ್ತೊಂದು ಕಡೆ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಂತಹ ಉದ್ಯೋಗದಾನಿಯೂ ಹೌದು. ಎಷ್ಟು ಜನ ನಿಮ್ಮ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಮೋರ್ ದೆನ್ 800 ಪೀಪಲ್, 800 ಜನಕ್ಕಿಂತ ಜಾಸ್ತಿ. ಅಂದರೆ 800 ಕುಟುಂಬಗಳಿಗೆ ಒಂದು ಆಧಾರ ಆಗಿದೆ ಈ ಸಂಸ್ಥೆ. ಈಗ ಕೋವಿಡ್ ಬಂದವಾಗ್ಲೂ ನಾವು ಒಬ್ಬರನ್ನೂ ಮನೆಗೆ ಕಳಿಸಿಲ್ಲ. ಎಲ್ಲರಿಗೂ ಸ್ಯಾಲ್ರಿ ಕೊಟ್ಟು, ಎಲ್ಲರಿಗೂ ಇಂಕ್ರಿಮೆಂಟ್ ಟೈಮಲ್ಲಿ ಇಂಕ್ರಿಮೆಂಟ್ ಕೊಟ್ಟು ಎಲ್ಲರನ್ನೂ ಇಟ್ಕೊಂಡಿದ್ವಿ. ಅದೊಂದು ಅವರಿಗೆ ಕೃತಜ್ಞತೆನೂ ಇದೆ. ಸುಮಾರು ಕಂಪನಿಯಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲ ಮನೆ ಕಳಿಸ್ತಾರೆ. ಖಂಡಿತ ಬಹುತೇಕ ಬಂದಿದ್ರೆ ಸ್ಯಾಲ್ರಿ ಕೊಡೋದಿಲ್ಲ, ಅರ್ಧ ಕೊಟ್ಟಿರುವಂಥದ್ದು, ಕಾಲು ಕೊಟ್ಟು ಆಮೇಲೆ ಕೊಡ್ತೀನಿ ಅವೆಲ್ಲ ಏನಿಲ್ಲ. ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಸುಮಾರು ಯೋಚನೆಗಳಿತ್ತು. ಬಿಸ್ನೆಸ್ ಆಗಿ ಹೋಗ್ಬೇಕಾ, ಅಲ್ಲ ಆಸ್ ಎ ಎಂಪ್ಲಾಯಿ ಆಗಿ ಹೋಗ್ಬೇಕಾ? ಆವಾಗ ಹೋಟೆಲ್ ಫುಡ್ಡಾ ಹೋಮ್ ಫುಡ್ಡಾ ಅಂತ. ಸೊ ಬಿಸ್ನೆಸ್ಸಲ್ಲಿ ಹೋಗುವಾಗ ಏನಂದರೆ ಕೆಲವು ಧರ್ಮಗಳಿದೆ.
ಈಗ ನಾವು ಜನಗಳು ತಗೊಂಡ್ರೆ ನಾವು ಕರೆಕ್ಟಾಗಿ ಅವರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ವಾ, ಆ ಕೆಪಾಸಿಟಿ ಆಗುತ್ತಾ ಇಲ್ವಾ, ಆ ಥರ ನಮಗೆ ಅರ್ನಿಂಗ್ ಕೆಪಾಸಿಟಿ ಆಗುತ್ತಾ ಇಲ್ವಾ. ನಾನು ಒಂದು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಜಸ್ಟ್ ಒಂದು ಅಸಿಸ್ಟೆಂಟ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ನನ್ನ ಕರೆಕ್ಟ್ ನಿನಗೆ ಪಾರ್ಟ್ ಟೈಮ್ ಕೆಲಸ ಕೊಡ್ತೀನಿ ಕಣೋ, ನೀನು ಮಂತ್ಲಿ ಸ್ಯಾಲ್ರಿ ಕಷ್ಟ ಆಗ್ಬೋದು, ನಾನು ಒಂದ್ಸಲ ತಗೊಂಡ್ರೆ ನೀನು ಕರೆಕ್ಟಾಗಿ ಸ್ಯಾಲ್ರಿ ಕೊಡಬೇಕು ಬಿಡುವ, ನೀನು ವೀಕ್ಲಿ ಟ್ವೈಸ್ ಥ್ರೈಸ್ ಆ ಥರ ಕೆಲಸ ಮಾಡು ಅಂತ ಹೇಳಿ ಮಾಡಿದ್ದಾನೆ. ಸೊ ಇವಾಗಲೂ ಇದ್ದಾರೆ. ಸೊ ಆ ಥರ ಬಿಸ್ನೆಸ್ ಮ್ಯಾನ್ಗೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು, ಖಂಡಿತ ಆ ಕಮಿಟ್ಮೆಂಟ್ ಬೇಕು. ಯಾಕೆಂದರೆ ಅವರು ಸ್ಯಾಲ್ರಿ ತಗೊಂಡ್ರೆ ಅವ್ರಿಗೂ ಕಮಿಟ್ಮೆಂಟ್ಸ್ ಖಂಡಿತ, ಬಾಡಿಗೆ ಕಟ್ಟಬೇಕು, ಅಲ್ಲಿದ್ರೆ ಬೇರೆ ಬೇರೆ ಇರ್ತದೆ ಖಂಡಿತ ಎಲ್ಲಗಳು. ಸೊ ಅದಕ್ಕೆ ನಾವು ಭದ್ರಾಗಿರ್ಬೇಕು. ನಾವು ಯಾವಾಗಲೂ ಟಚ್ ವುಡ್ ಇಷ್ಟೋರೆಗೆ 1ನೇ ತಾರೀಕು ಸ್ಯಾಲ್ರಿ ಅಂದರೆ 3ನೇ ತಾರೀಕು 5ನೇ ತಾರೀಕು 8ನೇ ತಾರೀಕು ಅದನ್ನ ಮಾಡಿ ಆ ಟೈಮ್ ಅವಾಗೇನೋ ರಜೆ ಬಂತು ಅಂದರೆ ಮುಂಚಿಂದ ಮಾಡಬೇಕು, ನಾಟ್ ನೆಕ್ಸ್ಟ್ ಡೇ ಆ ಥರ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿರ್ತೀನಿ ಅವರು ಅಕೌಂಟೆಂಟ್ಸ್. ನಿಮ್ಮ ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ ಸರ್? ಅದೇ ನಾನು ಇವಾಗ ಉದ್ಯಮಕ್ಕೆ ಗ್ರಾಹಕರೇ ದೇವರು ಅಂತಾರೆ. ಇವಾಗ ನಮ್ಮ ಕ್ವಾಲಿಟಿ ಬಗ್ಗೆ ಕಸ್ಟಮರ್ದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೆ ನಾನು ಹೇಳಿದ್ದೀನಿ, ಇಟಾಲಿಯಲ್ಲಾಗಲಿ ಬೇರೆ ಎಲ್ಲ ರಾಷ್ಟ್ರಗಳಲ್ಲಿ ನಮ್ಮ ಕಾಫಿ ಹೋಗಿ ಅವರು ರೋಸ್ಟಿಂಗ್ ಕಪ್ಪಿಂಗ್ ಮಾಡಿ ಐ ವಾಂಟ್ ದಿಸ್ ಪ್ರಾಡಕ್ಟ್ ಅಂತ ಇದೆ, ಇವರಿಂದನೇ ಬೇಕು. ಮತ್ತು ಸುಮಾರು ಅವರು ಫಾರಿನ್ ವಿಸಿಟರ್ಸ್ ಬಂದ್ರೂ ಬೇರೆ ಬೇರೆ, ನಾನು ಅವರ ಹೆಸರೆಲ್ಲ ಹೇಳಲ್ಲ, ಕಾಫಿ ಉದ್ಯಮ ಅವ್ರ ಫ್ಯಾಕ್ಟ್ರಿಗೆಲ್ಲ ಹೋಗ್ಬಿಟ್ಟು ಮತ್ತೆ ನಮ್ಮ ಫ್ಯಾಕ್ಟ್ರಿಗೂ ಬರ್ತಾರೆ. ಆವಾಗ ಅಜಗಜ ಅಂತ ವ್ಯತ್ಯಾಸ ನೋಡ್ತಾರೆ ನಮ್ಮ ಫ್ಯಾಕ್ಟ್ರಿಗೂ ಅವ್ರ ಫ್ಯಾಕ್ಟ್ರಿ. ನಾನು ಯಾಕೆಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಎಲ್ಲ ನಾನು ಎಲ್ಲ ನೋಡಿ ಇದು ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಆ ಹೈಜಿನಿಕ್ ಆಗಲಿ, ಆ ಎಸ್ಒಪಿಸ್ ಆಗಲಿ, ನನಗೆಲ್ಲ ಯಾವ ಇದು ಮಿಷಿನ್ ಆಗಲಿ ರಸ್ಟ್ ಗಿಸ್ಟ್ ಎಲ್ಲ ಕಂಡ್ರೆ ಆಗಲ್ಲ, ಫಳ 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 ಅಂತ ಇರಬೇಕು. ಸೊ ಆ ಥರ ಹೈಜಿನಿಕ್ ಕಸ್ಟಮರ್ ಅಂದರೆ ಬೇರೆ ಐ ಅಂತಾರೆ. ಫಾರಿನಲ್ಲಿ ಅಂತ ಕಂಪ್ನಿ ಇರಲ್ಲ, ನಮ್ಮ ಇನ್ಸ್ಟೆಂಟ್ ಕಾಫಿ ಪ್ಲಾಂಟ್ ಇದೆ. ಫಾರಿನಲ್ಲೂ ನಾನು ಇನ್ಸ್ಟೆಂಟ್ ಕಾಫಿ ಪ್ಲಾಂಟ್ ಅಂದರೆ ನಮ್ಮ ಸ್ಟ್ಯಾಂಡರ್ಡ್ಗಿಲ್ಲ ಅವ್ರದ್ದು, ಆ ಥರ ಇಟ್ಕೊಂಡು ಮಾಡಿರೋದು. ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ಅದನ್ನು ಅದಕ್ಕೇನು ಹೇಳ್ತಾರೆ ಪರ್ಫೆಕ್ಷನ್ ಅಂತ. ಖಂಡಿತ ಪರಿಪೂರ್ಣತೆ ಅಲ್ಲಿ ಪರಿಪೂರ್ಣ. ಸರಿ ಸರ್, 25 ವರ್ಷಗಳಿಂದ ಈ ಒಂದು ಉದ್ಯಮದಲ್ಲಿದ್ದೀರಿ, ಒಂದು ರೀತಿಯಲ್ಲಿ ಬೆಳ್ಳಿ ಹಬ್ಬ ಆಚರಿಸ್ತಾ ಇದ್ದೀರಿ. ಖಂಡಿತ ಇದು ಸುವರ್ಣ ಹಬ್ಬ ಆಗಲಿ ಅಥವಾ ಶತಮಾನಗಳ ಕಾಲ ವಿದ್ಯಾ ಕಾಫಿ ಇಡೀ ಪ್ರಪಂಚಕ್ಕೆ ಅದರ ಆಸ್ವಾದವನ್ನು ನೀಡುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ನಮ್ಮೊಂದಿಗೆ ಎಷ್ಟು ಹೊತ್ತು ತಮ್ಮ ಮನದ ಆಳದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಅದೇ ರೀತಿ ನಮ್ಮ ಟಿವಿ ಬಳಗದ ಪರವಾಗಿ ತಮಗೆ ಅನಂತ ಕೃತಜ್ಞತೆಗಳು ಸರ್.